ನಾವು ಟೋಲ್ ಗೇಟ್ ನಿಲ್ಲಿಸ್ತೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಹೆದ್ದಾರಿ ಅಂತ ಅನ್ನುವಂಥದ್ದು ಒಂದು ರೀತಿಯ ಹಿಡಿಶಾಪ ಹಾಕಿದಂಥದೆಯೋ ಏನೋ. ಯಾಕೆಂತ ಹೇಳಿದ್ರೆ ಬಹುಶಃ 2004ರಿಂದ ಆರಂಭಗೊಂಡಂಥ ಇರ್ಕಾನ್ ಸಂಸ್ಥೆಯಿಂದ ಆರಂಭಿಸಿ ಅದು ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗಿದೆಯೋ ಇನ್ನೂ ಕೂಡ ಆ ಸಮಸ್ಯೆಗಳು ಪರಿಹಾರವಾದಂತೆ ಕಾಣ್ತಾ ಇಲ್ಲ. ಇನ್ನೂ ಕೂಡ ಗುಳಿ ಬಿದ್ದಿರುವಂಥ ರಸ್ತೆಗಳು, ಹಳ್ಳಿಗಾಡಿನಲ್ಲಿರುವಂಥ ರಸ್ತೆಗಳಾದರೂ ಚೆನ್ನಾಗಿವೆ, ಆದರೆ ಮಂಗಳೂರು ಉಡುಪಿಯಲ್ಲಿ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿಗಳು ಸರಿ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದು ಬಿಟ್ಟಿದ್ದಾವೆ ಅಂತ ಅನ್ನುವಂಥದ್ದು. ಯಾವುದಾದ್ರು ಮೆಟ್ರೋಪಾಲಿಟನ್ ಸಿಟಿ ಬೇಡ, ಇನ್ನು ಮಂಗಳೂರಿನ ಹಾಗೆ ಇರುವಂಥ ಇತರೆ ಮಹಾನಗರ ಪಾಲಿಕೆಯಿಂದ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ತೆಗೆದುಕೊಂಡರೂ ಕೂಡ ಅದನ್ನು ನಾವು ತುಲನೆ ಮಾಡಿ ನೋಡುವಾಗಲೂ ಕೂಡ ಮಂಗಳೂರು ನಗರದ ಬಗೆಗೆ ಬಹಳಷ್ಟು ಒಂದು ರೀತಿಯ ತಾತ್ಸಾರ ಮನೋಭಾವನೆ ಇದೆಯೋ ರಾಷ್ಟ್ರೀಯ ಹೆದ್ದಾರಿಗೆ, ಅಥವಾ ಕೇಂದ್ರೀಯ ರಾಷ್ಟ್ರೀಯ ಹೆದ್ದಾರಿ ಮಂಡಳಿಗೋ ಈ ಬಗ್ಗೆ ತಾತ್ಸಾರವಿದೆಯೋ, ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ಇದೆಯೋ, ಅಥವಾ ಇಲ್ಲಿರುವಂಥ ಅಧಿಕಾರಿಗಳು ಇದೆಯೋ ಗೊತ್ತಿಲ್ಲ. ಅಂತೂ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ ಇದೆ ಅಂತ ಅನ್ನುವಂಥದ್ದು ಆಗಿದ್ರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಈ ಬಗೆಗೆ ಚರ್ಚೆಗಳು ಕೂಡ ಆಗಿರುವಂಥದ್ದು. ಮಂಗಳೂರಿನಲ್ಲಿ ಉಂಟಾದಂಥ ಕೃತಕ ನೆರೆ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಒಂದಷ್ಟು ಏನು ತೊಂದರೆಗಳಿದ್ದಾವೆ ಇದು ಬೆಳಕಿಗೆ ಬಂದಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಇತ್ತೀಚೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಳ ದೊಡ್ಡದಾಗಿ ತುಟು ಬಿಚ್ಚಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ನೀವು ಡಿಸೆಂಬರ್ ಒಳಗೆ ಬಿಟ್ಟು ಕೊಡದೆ ಹೋದಲ್ಲಿ ನಾವು ಟೋಲ್ ಗೇಟ್ ಅನ್ನ ಬಂದ್ ಮಾಡಿಸ್ತೇವೆ ಸಾರ್ವಜನಿಕರ ಬೆಂಬಲದೊಂದಿಗೆ ಅನ್ನುವಂಥ ಒಂದು ರೀತಿಯ ತಾಕೀತು ನುಡಿಗಳನ್ನು ಕೂಡ ಆಡಿರುವಂಥದ್ದು ಬಹಳ ಹಿಂದೆ ಇದು ಆಡಿರಬೇಕಿತ್ತು, ಕೊನೆಗೂ ಅವರು ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇದೇ ನಡುವೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೂ ಕೂಡ ಒಂದಷ್ಟು ಕೆಸರೆರಚಾಟಗಳು ಆಗ್ತಾ ಇವೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿಗರ ಅಸಹಕಾರ ಕೂಡ ಕಾರಣ ಅಂತ ಸಂಸದರು ಕೂಡ ಹೇಳಿರುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಓಕೆ, ಈ ಬಗೆಗೆ ಚರ್ಚೆಯನ್ನು ಮಾಡೋಣ. ಏನಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಆಗಬೇಕು ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕಾಗಿ ಬಿಜೆಪಿ ವಕ್ತಾರರಾದಂಥ ಮಹೇಶ್ ತುಪ್ಪೇಕಲ್ಲು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ದಕ್ಷಿಣ ಕನ್ನಡ ಜಿಲ್ಲಾ ಮಾಧ್ಯಮ ವಕ್ತಾರ ಆಗಿರುವಂತಹ ಶೇಖರ್ ಪೂಜಾರಿ ಅವರು ಇದ್ದಾರೆ. ಶೇಖರ್ ಪೂಜಾರಿ ಅವರಿಗೆ ಸ್ವಾಗತ ಸರ್. ಪತ್ರಕರ್ತರು ರಮೇಶ್ ಪೆರ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ಪೆರ್ಲಾ ಅವರಿಂದ ಆರಂಭ ಮಾಡ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ರೀತಿಯ ತಾತ್ಸಾರ ಮನೋಭಾವನೆ ಹೊಂದಿದಾಗಿ ಕಾಣ್ತಾ ಇಲ್ವೋ ಅಂತ. ಒಂದು ಅದರಲ್ಲಿ ಎರಡು ವಿಚಾರ ಇದೆ. ಒಂದು ನಮ್ಮ ಪೊಲಿಟಿಕಲ್ ವಿಲ್ ಪವರ್ ಮತ್ತೆ ಆಫೀಷಿಯಲ್ಸ್. ಆಕ್ಚುಲಿ ಇದು ಡಿಲೇ ಆಗಿದೆ, ಇದು ಮಾತ್ರ ಅಲ್ಲ. ಈ ನಮ್ಮ ಫಸ್ಟ್ ಫೇಸ್ BC ರೋಡ್ ಟು ನಂತೂರು ಸುರತ್ಕಲ್ ಏನಾಗಿತ್ತು 1999 2000 ಅದು ಇದಾಗಿತ್ತು, ಟೆಂಡರಿಂಗ್ ಆಗಿತ್ತು. ಟೆಂಡರಿಂಗ್ ಆಗಿ ಅದು ಕೋರ್ಟಿಗೆ ಹೋಗಿ, ಯಾಕಂದ್ರೆ ಅವನು ಒಂದು ಡೂಪ್ಲಿಕೇಟ್ DD ಕೊಟ್ಟ ಅನ್ನೋ ಕಾರಣಕ್ಕಾಗಿ 4 ವರ್ಷ ಡಿಲೇ ಆಯಿತು. ನೀವು ಅನ್ನೋವಾಗ 2005 ಸ್ಟಾರ್ಟ್ ಆಯಿತು ಅಂತ. 2005 ಈ ಪ್ರಾಜೆಕ್ಟ್ ಶುರು ಆಯಿತು. ಯಾವುದು ಬಿಟ್ವೀನ್ ಸುರತ್ಕಲ್ ಅಂಡ್ ಮ್ಯಾಂಗ್ಳೂರ್ ಅಂಡ್ ಅಪ್ ಟು ಕೇರಳ ಬಾರ್ಡರ್. ಇದು 2005 ಶುರು ಆಗಿದ್ದು. ಅದು ಟೆಂಡರ್ ಇದಾಗಿದ್ದು 2009. 2009 ಇಷ್ಟವರೆಗೆ ಎಷ್ಟು ವರ್ಷ ಆಯ್ತು? 10 ವರ್ಷಕ್ಕಿಂತ ಜಾಸ್ತಿ. ಒಂದು ಚಿಕ್ಕ ಒಂದು ಅಂದ್ರೆ 1999 ಆರಂಭಗೊಂಡಂತ ಇರ್ಕಾನ್ ಸಂಸ್ಥೆ 2005 ಬಿಟ್ಟು ಕೊಟ್ಟದ್ದು, ಅದು ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ಇವತ್ತು ಕೂಡ BC ರೋಡ್ ಇದು ಕಂಪ್ಲೀಟ್ ಆಗಿಲ್ಲ. ಈ 10 ವರ್ಷದಿಂದ ಆಗಿರೋದ್ರೆ ಇದು ಅಫಿಷಿಯಲ್ ನಮ್ದು ವರ್ಕ್ ಶುರು ಆಗಿದೆ 2013 ಇದು 2009. 2013 ಈ ರೋಡ್ ಕಂಪ್ಲೀಟ್ ಆಗಬೇಕು. 2013 ಮಾರ್ಚ್ಗೆ ಈ ರೋಡ್ ಕಂಪ್ಲೀಟ್ ಆಗಬೇಕಿತ್ತು. ಡೆಡ್ ಲೈನ್ ಮುಂದೋಗಿ ಅದು ಡಿಸೆಂಬರ್ 17 ಆಯಿತು. ಮಾರ್ಚ್ 18 2018 ಮಾರ್ಚ್ ಅದೊಂದು ಡೆಡ್ ಲೈನ್ ಇದೆ, ಯಾವುದು ಫ್ಲೈಓವರ್ ಮಾಡ್ತೀವಿ ಅಂತ. ಲಾಸ್ಟ್ ಇಯರ್ 1 ವರ್ಷದಲ್ಲಿ ಈ ಫ್ಲೈಓವರ್ ಮಾಡ್ತೀವಿ ಅಂತಂದಿದ್ರು. 2 ವರ್ಷದಲ್ಲಿ ಅದು 1 ಇಂಚು ಕೂಡ 1 ಮೀಟರ್ ಕೂಡ ಜಾಸ್ತಿ ಆಗಿಲ್ಲ. ಒಂದು ತೊಕ್ಕೊಟ್ಟು ಫ್ಲೈಓವರ್, ಒಂದು ಪಂಪೆಲ್ ಫ್ಲೈಓವರ್. ಸಮಸ್ಯೆ ಏನಾಯ್ತು ಅಂದ್ರೆ ಇಲ್ಲಿ ಮೊದಲಿಂದಲೇ ಈಗ ಬಾಕಿ ಫ್ಲೈಓವರ್ ಕೂಡ ನೋಡಿ, ದ ಕ್ವಾಲಿಟಿ ಆಫ್ ದ ಫ್ಲೈಓವರ್ ಇದೆಯಲ್ಲ ಚೆನ್ನಾಗಿಲ್ಲ, ತುಂಬಾ ಕೆಟ್ಟದಾಗಿದೆ. ನೀವು ನಮ್ಮ ಕರ್ನಾಟಕದ ಬೇಡ ಕರ್ನಾಟಕದ ತುಂಬಾ ಬ್ಯಾಕ್ವರ್ಡ್ ಜಿಲ್ಲೆ ಏನಿದೆ ಅಲ್ಲಿಯ ಫ್ಲೈಓವರ್ ನೋಡಿ, ಅಲ್ಲಿಯ ಹೈವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಧಾರವಾಡ ಇರ್ಬೋದು, ಬೆಳಗಾಂ ಇರ್ಬೋದು, ಯಾವುದೇ ತುಂಬಾ ಚೆನ್ನಾಗಿದೆ. ಆದ್ರೆ ಅದು ಪೊಲಿಟಿಕಲ್ ಮತ್ತೆ ಒಫಿಷಿಯಲ್ಸ್ ಇದಿರ್ಬೇಕು. ಪೊಲಿಟಿಷಿಯನ್ಸ್ ಕರೆಕ್ಟ್ ಇದ್ರೆ, ಜನರು ಕರೆಕ್ಟ್ ಇದ್ರೆ, ಅಲ್ಲಿ ಒಬ್ಬ ಮಿನಿಸ್ಟ್ರೋ MLA MP ಇದ್ರೆ ತಾನು ಜೀವಂತವಾಗಿ ಇದ್ದೇನೆ ಅಂತ ಆಫೀಸರ್ಸ್ ಗೊತ್ತಿರ್ಬೇಕು. ಇಂತಹ ಮನುಷ್ಯ ಅಲ್ಲಿ ಇದ್ದಾನೆ, ಒಬ್ಬ ಪೀಪಲ್ ರೆಪ್ರೆಸೆಂಟೇಟಿವ್ ಇದ್ದಾನೆ ಅಂತ ಗೊತ್ತಾದ್ರೆ ಆಫೀಸರ್ ಸರಿ ಕೆಲಸ ಮಾಡ್ತಾರೆ. ನೀವು ಅದು ಇನ್ಸ್ಪೆಕ್ಟ್ ಮಾಡ್ಬೇಕು, ನಿಮಗೆ ಅದ್ರ ಇದು ಗೊತ್ತಿರ್ಬೇಕು, ಕ್ವಾಲಿಟಿ ಇದೇ ರೀತಿ ಇರ್ಬೇಕು ಅನ್ನುವಂತ ಇದನ್ನು ನೀವು ರಿವ್ಯೂ ಈಗ MP ಅವರು ಮೊನ್ನೆ ಏನಂದ್ರು, ನಾವು ಟೋಲ್ ಗೇಟ್ ನಿಲ್ಲಿಸ್ತೇವೆ ಅಂತ. ಅವರು ಮೀಟಿಂಗ್ ಅಲ್ಲಿ ದಬಾಯಿಸಿದ್ದು ಇದು ಮಾಡಿದ್ದು ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಲ ಮಾಡಿದ್ದೇವೆ. ನಾವು
ಅಟೆಂಡ್ ಆಗ್ತಾ ಇದ್ವಿ ಅವರ ರಿವ್ಯೂ ಮೀಟಿಂಗ್ಗೆ, ಟ್ರೈಮಾಸಿಕ ಮೀಟಿಂಗ್ ಇರ್ಬೋದು. ಅವ್ರು ತುಂಬಾ ಜನ ಇದು ಮಾಡ್ತಿದ್ರು. ಇವಾಗ ಲ್ಯಾಂಡ್ ಅಕ್ವಿಷನ್, ಇವನ್ ಕೆಲವು ಬಿಲ್ಡಿಂಗ್ ತೆಗೆಯೋದು ಇತ್ತೀಚೆವರೆಗೆ ಆಗ್ಲಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಸೊ ಆದ್ರೆ ಈಗ ಅವರಿಗೆ ಫೈನಲ್ ಏನು ಇದಿಲ್ಲ, ನಾವು ಜನರನ್ನ ಒಟ್ಟುಗೂಡಿಸಿ ಟೋಲ್ ಗೇಟ್ ನಿಲ್ಲಿಸ್ತೇವೆ ಅನ್ನೋ ಪರಿಸ್ಥಿತಿಗೆ ಬಂದಂದ್ರೆ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ನಾವು ಅರ್ಥ ಮಾಡಬೇಕು. ಸೊ ಇದ್ರ ಬಗ್ಗೆ ನಾನು ಮತ್ತೆ ಕೇಳ್ತೇನೆ, ಅಂದ್ರೆ ಅಧಿಕಾರಿಗಳು ಅಷ್ಟು ಗಟ್ಟಿಯಾಗಿದ್ದಾರೆ ಅಂತ ಅನ್ನುವಂಥದ್ದು ಅದು ಪ್ರಶ್ನೆ ಆಗಬೇಕು. ಶೇಖರ್ ಪೂಜಾರಿ ಅವರು ಏನು ಹೇಳ್ತಾರೆ ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಬಗ್ಗೆ? ಪೆರ್ಲ ಅವರು ಹೇಳಿದ ಹಾಗೆ ಇದು 2013ರಲ್ಲಿ ಮುಗಿಬೇಕಿತ್ತು, ಈಗ 2018, ಇನ್ನೂ ಮುಗಿಲಿಲ್ಲ, ಕೆಲವು ಕಡೆ ಆರಂಭನೂ ಆಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇಷ್ಟಿರುವಾಗ ಇನ್ನು ಡಿಸೆಂಬರ್ನ ಒಳಗೆ ನೀವು ಬಿಟ್ಟು ಕೊಡಬೇಕು, ಬಿಡದಿದ್ದರೆ ನಾವು ಟೋಲ್ ಗೇಟ್ ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಇಷ್ಟು ಸಮಯ ಏನು ಅವರು ಒತ್ತಡಕ್ಕೆ ಅಧಿಕಾರಿಗಳು ಮನ್ನಣೆ ನೀಡಲಿಲ್ಲ ಅಂತ ಆದರೆ ನಮ್ಮ ಜನಪ್ರತಿನಿಧಿ ಅವರ ಅಸಮರ್ಥತೆಯನ್ನು ಅದು ಬಿಂಬಿಸ್ತಾ ಇದೆ. ಅಷ್ಟು ಮಾತ್ರ ನೀವು ಕಳೆದ ವರ್ಷ ನೋಡಿರ್ಬೋದು, ಉಡುಪಿಯಲ್ಲಿ ಬೈಕಲ್ಲಿ ಹೋಗುವಾಗ ಒಂದು ಗಂಡಸು ಮತ್ತು ಹೆಂಗಸು, ಒಂದು ಮಗು, ಅದು ಜಂಪ್ ಆಗಿ ಬಿದ್ದು ಮಗು ಸತ್ತು ಹೋಯಿತು. ಆ ಸಂದರ್ಭದಲ್ಲಿ ಅವರು ಕೇಸು ಮಾಡೋದು ಹೆತ್ತ ತಂದೆಯ ಮೇಲೆ. ಅಂದ್ರೆ ಎಲ್ಲಿಯ ತನಕ ಇದು ಏನು ಅಸಂಬದ್ಧವಾಗಿದೆ ಅಂತ ಹೇಳಿದ್ರೆ ಇದು ಹೇಳಲಿಕ್ಕೆ ನಮಗೆ ಒಂದು ನಾಚಿಕೆ ಆಗುವಂಥ ವಿಷಯ. ಕನಿಷ್ಠ 15 ವರ್ಷದಲ್ಲಿ ನಮ್ಮ ಸಂಸದರು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಆಗಿದ್ದಾಗಿಯೂ ಅವರ ಮಾತಿಗೆ ಬೆಲೆ ಇಲ್ಲ ಅಂದರೆ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ನಮ್ಮನ್ನು ನಾವು ನಿಂದನೆ ಮಾಡಿದಾಗ ಆಗ್ತದೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ದರಿಂದ ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಕಾರ್ಯೋನ್ಮುಖತೆಯನ್ನು ಮಾಡಿ ಅವರು ತೋರಿಸಬೇಕು. ಈಗ ಡಿಸೆಂಬರ್ನಲ್ಲಿ ಒಳಗೆ ಆಗದೇ ಇದ್ದರೆ ನಾನು ಟೋಲ್ ಗೇಟ್ ಬಂದ್ ಮಾಡುತ್ತೇನೆ ಅಂತ ಹೇಳುವುದು ನನ್ನ ಲೆಕ್ಕದಲ್ಲಿ ಚುನಾವಣಾ ಗಿಮಿಕ್, ಬಿಕಾಸ್ ಎಲೆಕ್ಷನ್ ವಿಲ್ ಕಮ್ ವೆರಿ ಸೂನ್. ಆದ್ದರಿಂದ ಜನರಿಗೆ ಒಂದು ಮಂಕು ಮರೆಸುವಂತಹ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಆಗುವುದು ಖಂಡಿತವಾಗಿಯೂ ಇಲ್ಲ ಅಂತ ನನ್ನ. ಓಕೆ ಮಹೇಶ್ ಅವರೇ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧ ನಮ್ಮ ಜಿಲ್ಲೆಗೆ ಸಂಬಂಧ ತಾತ್ಸಾರ ಮಾಡ್ತಾ ಇದೆ ಅಂತ ಅನ್ನೋದನ್ನು ಒಪ್ಕೊಳ್ತೀರಾ ಅಂತ? ಪತ್ರಕರ್ತ ಮಿತ್ರರಾದ ರಮೇಶ್ ಪೆರ್ಲ ಅವರು ಒಂದು ಅತ್ಯುತ್ತಮವಾದ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅವರು KDP ಮೀಟಿಂಗ್ಗೆ ಪ್ರತಿ 3 ತಿಂಗಳಿಗೊಮ್ಮೆ ಅಟೆಂಡ್ ಆಗುವವರು. ಅವರಿಗೆ ಗೊತ್ತುಂಟು ಕಳೆದ ಒಂದು 9 ವರ್ಷದಿಂದ KDP ಮೀಟಿಂಗ್ ಎಷ್ಟು ವ್ಯವಸ್ಥಿತವಾಗಿ ನಡೀತದೆ ಅಂತ. ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಒಬ್ಬ MP ಎಂಬುವರು ತಮ್ಮ ಜಿಲ್ಲೆಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು KDP ಮೀಟಿಂಗ್ ಅಲ್ಲಿ. ಅವ್ರಿಗೆ ಪಾರ್ಲಿಮೆಂಟ್ ಉಂಟು ಅಥವಾ ಇತರ ಕೆಲಸಗಳ ಜೊತೆ KDP ಮೀಟಿಂಗ್ ಅಲ್ಲಿ. ರಾಬರ್ಟ್ ವಾದ್ರಾ ಬನಾನಾ ರಿಪಬ್ಲಿಕ್ ಅಂತ ಹೇಳಿದ್ರು, ಅದನ್ನು ನಾವು ಇವತ್ತು ವಾಪಸ್ ಸ್ಮರಿಸಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಸಂಸದರು ಇವತ್ತು ಒಂದು ಮೀಟಿಂಗ್ ತೆಗೆದುಕೊಳ್ಳುವಾಗ, ಹೈವೇ ಅಧಿಕಾರಿಗಳ ಜೊತೆ ಮತ್ತು ಕಂಪನಿ ಜೊತೆ ಮೀಟಿಂಗ್ ತೆಗೆದುಕೊಳ್ಳುವಾಗ ಒಂದು ವಿಡಿಯೋ ಕ್ಲಿಪ್ ಹೊರಗಡೆ ಬಂದಿದೆ. ಯಾರಾದನ್ನು ವಿಡಿಯೋ ಮಾಡಿ ಕ್ಲಿಪ್ ಹೊರಗಡೆ ಬಿಟ್ಟಿದ್ದಾರೆ. ಅದರಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ತೊಕ್ಕೊಟ್ನ ಬ್ರಿಡ್ಜ್ ನಲ್ಲಿ ಅಲ್ಲಿಯ ಶಾಸಕ ಬಿಲ್ಡಿಂಗ್ ನವರ ಹತ್ರ ಹೇಳಿದ್ದಾರೆ ನೀವು ಖಾಲಿ ಮಾಡೋದು ಬೇಡ, ಅವರದಕ್ಕೆ ಕಂಪನ್ಸೇಷನ್ ತೆಗೆದುಕೊಂಡು 5 ವರ್ಷ ಆಗಿದೆ. ಅಂದ್ರೆ ತನ್ನ ಮರ್ಜಿಯಲ್ಲಿ ನಡೆಯುತ್ತಾ ಉಂಟು, ನಾನು ಶಾಸಕ, ನಾನೊಬ್ಬ ಸಚಿವ, ನಾನು ಹೇಳಿದಾಗೆ ನಡೆಯಬೇಕೆಂಬ ಈ ಧೋರಣೆಯಿಂದಾಗಿ ಮತ್ತು ಅಷ್ಟು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಒಂದು ಡಿಸೈನ್ ಬಿಟ್ರು, ಒಂದು 3 ವರ್ಷದ ಹಿಂದೆ ಲೋಬರ್ ಅವರು ಒಂದು ಡಿಸೈನ್ ಬಿಟ್ರು, ನಾವು ಪಂಪ್ ಎಲ್ಲ ಡಿಸೈನ್ ಅನ್ನು ಚೇಂಜ್ ಮಾಡ್ತೇವೆ ಅಂತ. ಅದಕ್ಕೂ ಒತ್ತಡ ತಂದ್ರು. ಅಂದ್ರೆ ನೀವು ಹೇಳುವಂತದ್ದು ಒಟ್ಟಾರೆಯಾಗಿ ಹೆದ್ದಾರಿ ಪ್ರಾಧಿಕಾರದಿಂದ ಏನು ತೊಂದರೆ ಆಗಿಲ್ಲ, ಅಧಿಕಾರಿಗಳನ್ನು, ಅದು ಯಾವುದೇ ಅಧಿಕಾರಿಗಳಾಗಿರ್ಲಿ, ರಾಜಕೀಯವಾದಂತ ಕಾರಣಗಳಿಂದ ಬನಾನಾ ರಿಪಬ್ಲಿಕ್ ಅಂತ ನಾನು ಹೇಳಿದಕ್ಕೆ ಕಾಂಗ್ರೆಸ್ನವರು ತನ್ನ ಮನೆಯ ಆಸ್ತಿ ತರ ಬಿಹೇವ್ ಮಾಡಿದ್ರು 5 ವರ್ಷದಲ್ಲಿ. ಅದು ಖಾಲಿ ಹೆದ್ದಾರಿ ಅಧಿಕಾರಿಗಳು ಕಾಂಗ್ರೆಸ್ಸಿಗರಿಂದ ಇದು ತೊಂದರೆ ಆಗಿರುವಂತದ್ದು, ಆ ಕಾರಣದಿಂದಾಗಿ ನಮ್ಮ ಸಂಸದರು ಅದನ್ನು ರಾಜಕೀಯ ಮಾಡ್ಲಿಕ್ಕೆ ಬೇಡ, ಪ್ರಾಧಿಕಾರ ಕಾರಣ ಅಲ್ಲ. ನೋಡಿ, ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗುವಾಗ ನಿಮ್ಮ ಸ್ಥಳೀಯ ಆಡಳಿತದ ಮುಖಾಂತರ, ಕೇಂದ್ರದಲ್ಲಿ ಸರ್ಕಾರ ಇರ್ಬೋದು, ಸ್ಥಳೀಯ DC ಮುಖಾಂತರ ಅಲ್ಲಿ ಹೋಗಿ ನೀವು ಕಾಂಟ್ರಾಕ್ಟರ್ ಹೇಳ್ತೀರಿ ನಾವು ಅದರ ಡಿಸೈನ್ ಚೇಂಜ್ ಮಾಡಬೇಕು, ನೀವು ಕೆಲಸ ನಿಲ್ಲಿಸಿ. ಸಂವಿಧಾನಾತ್ಮಕವಾದ ಬಿಕ್ಕಟ್ಟು ನಿರ್ಮಾಣ ಆಗ್ತಾ ಇಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ಖಾಲಿ ಮಾಡಬೇಡಿ, ನೀವು ವ್ಯಾಪಾರ ಮಾಡಿ, ಅದು ಆಗೋಗಿ ಇನ್ನ 5 ವರ್ಷ ಆಗುತ್ತೆ ಅಂತ. ಹಾಗಾದ್ರೆ ಅಧಿಕಾರಿಗಳ ಮೇಲೆ ಪ್ರತಿನಿಧಿಗಳು ಹಾಕ್ತಾ ಇರುವಂತ ಒತ್ತಡ ಅದು ಖಾಲಿ ಹೈವೇ ಅಧಿಕಾರಿಗಳ ಮೇಲೆ ಮಾತ್ರ ಅಲ್ಲ, ಪೊಲೀಸ್ ಅಧಿಕಾರಿಗಳನ್ನು ಹಿಡಿದು ಗ್ರಾಮ ಪಂಚಾಯತ್ನ ಪೇದೆ ತನಕ ಇವರು ಮಾಡಿದ ಮಿಸ್ರುಳಿಂದಾಗಿ ಇವತ್ತು 78 ಸ್ಥಾನಕ್ಕೆ ಸೀಮಿತರಾಗಿದ್ದಾರೆ. ಒಪ್ಪಿಕೊಡ್ತೀರಾ ಶೇಖರ್? ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಇವರು ಅವರ ವೈಫಲ್ಯತೆಯನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಈ ರೀತಿ ಮಾತಾಡೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂತ ಕೇಳಿದ್ರೆ, ಈಗ ಕಾಂಪನ್ಸೇಷನ್ ಕೊಟ್ಟ ನಂತರ ಕೋರ್ಟ್ ಇಸ್ ದೇರ್, DC ಇಸ್ ದೇರ್, ಲೆಟ್ ದೆಮ್ ಟೇಕ್ ಆಕ್ಷನ್. ವೈ ಈಗ ಇವರು ಸಂಸದರು ಇದಿಲ್ವಾ? ಸಂಸದರು ಇರುವಾಗ ಅವರ ನ್ಯಾಷನಲ್ ಹೈವೇ ಅಥಾರಿಟಿ, ಇಟ್ ಈಸ್ ದ
ಪೋಲ್ ಇದು ಮೈನ್ ಅಥಾರಿಟಿ. ಸೊ ಲೆಟ್ ದಮ್ ಟೇಕ್ ಆಕ್ಷನ್ ಅಲ್ಲ. ಇದಕ್ಕೆ ಯಾರಿಗಾಗಿ ಇವರು ವೇಟ್ ಮಾಡಬೇಕು? ಕೋರ್ಟ್ ಮುಖಾಂತರ ವೆಕೆಟ್ ಮಾಡಿಸಿರಿ. ಈಗ ನೋಟ್ ಬ್ಯಾನ್ ಮಾಡ್ಲಿಕ್ಕೆ ಎಷ್ಟೋ 130 ಕೋಟಿ ಜನರನ್ನ ಮಾರ್ಗದಲ್ಲಿ ನಿಲ್ಲಿಸಲಿಕ್ಕೆ ಆಗ್ತದೆ. ಒಂದು ಮನೆಯನ್ನು ಅಥವಾ ಒಂದು ಶಾಪನ್ನು ವೆಕೆಟ್ ಮಾಡಿಸಲಿಕ್ಕೆ ಆಗೋದಿಲ್ಲ ಇವರಿಗೆ. ಅಷ್ಟು ಧೈರ್ಯ ಇರುವಲ್ವಿಲ್ಲ ಅಥವಾ ಅಷ್ಟು ಆಡಳಿತ ಇವರೇ ಇಲ್ವಾ? ಯಾಕೆ ಇವರು ಮಾಡುವುದಿಲ್ಲ ಅಂದರೆ ಇವರಿಗೂ ಅದು ಜೀವಂತವಾಗಿರಬೇಕು. ಯಾವ ರೀತಿ ರಾಮ ಮಂದಿರ ನಿರ್ಮಾಣವಾಗುವುದು ಡಿಲೇ ಆಗಬೇಕೋ, ಜೀವಂತವಾಗಿರಬೇಕೋ, ಅದೇ ರೀತಿಯಲ್ಲಿ ಎಲ್ಲ ಇಶ್ಯೂಗಳು ಇವರಿಗೆ ಪೊಲಿಟಿಕಲಿ ಆಗಿ ಜೀವಂತ ಇರಬೇಕು. ಎಸ್ ಸತ್ಯ, ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಹೈವೇ ಕೆಸರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಮೇಶ್ ಪೆರ್ಲ ಅವರೇ, ಏನು ಹೇಳ್ತೀರಿ? ಅಂದರೆ ಇಲ್ಲಿ ನಾನು ಮತ್ತೆ ಬರ್ತೇನೆ, ಒಂದು ಜವಾಬ್ದಾರಿತವಾದಂತ ಒಂದು ಸಂಸ್ಥೆ ಹೈವೇ ಪ್ರಾಧಿಕಾರ, ಇಲ್ಲಿ ಜನಪ್ರತಿನಿಧಿಗಳು ಒತ್ತಡ ತರುವಂತದ್ದು, ಆ ಕಟ್ಟಡವನ್ನು ಕೆಡವಬೇಡ, ಇದನ್ನ ಮುಟ್ಟಬೇಡ, ಅದನ್ನು ಮಾಡಬೇಡ ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ? ಇದರಲ್ಲಿ ಒಂದು ಇವರು ತೊಕ್ಕೊಟ್ಟಿದ ಬಹುಶಃ ಸಮಸ್ಯೆ ಪರಿಹಾರ ಆಗಿದೆ. ಜಂಕ್ಷನ್ ಅಲ್ಲಿ ಇರುವಂತ ಇದು ಹಾಗೆ ತೆಗೆದಿದ್ದಾರೆ ಸಾಕಷ್ಟು, ಅದರಿಂದಾಗಿ ಅದು ಡೀಲ್ ಆಗಿದೆ ಅನ್ನುವಂತಿಲ್ಲ. ಪಂಪೆಲ್ಲದ ಏನಾಗಿದೆ ನೋಡಿ ನೀವು, ಅದು ಲ್ಯಾಂಡ್ ಅಕ್ವಿಷನ್ ಆಗುವಾಗ ಇದರಲ್ಲಿ 2 ಪಾರ್ಟ್ ಇದೆ, ಒಂದು ಸ್ಟೇಟ್ ಗವರ್ಮೆಂಟ್ ಇದು ಮತ್ತೆ ಒಂದು ನ್ಯಾಷನಲ್ ಹೈವೇ ಇದು. ಸ್ಟೇಟ್ ಗವರ್ಮೆಂಟ್ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡ್ಬೇಕು ನೀವು. ಇಲ್ಲಿ ನಿಮ್ಮ BC ರೋಡ್ ಅಂಡ್ ಪಡ್ಡಿಯಲ್ಲಿ ಏನು ಸಮಸ್ಯೆ ಆಯ್ತು ಅಂದ್ರೆ ಇವರು ಕರೆಕ್ಟ್ ಲ್ಯಾಂಡ್ ಅಕ್ವಿಷನ್ ಮಾಡಲಿಲ್ಲ. ಫಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಮಾಡಲಿಲ್ಲ, ಮತ್ತು ಹೈವೇ ಅವ್ರದ್ದು ಸಮಸ್ಯೆ ಇದೆ. ಅವ್ರು ಎಷ್ಟು ಬೇಕು ಕೂಡ ಸರಿಯಾಗಿ ಡಿಮಾಂಡ್ ಕೊಟ್ಟಿಲ್ಲ. ತುಂಬ ರಿಅಲೈನ್ಮೆಂಟ್, ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಂದ ತುಂಬ ರಿಅಲೈನ್ಮೆಂಟ್ ಆಗಿದೆ. ಯಾಕಂದರೆ ತುಂಬ ಅಲ್ಲಿ ಮನೆ ತೆಗಿಬೇಕಿತ್ತು. ತುಂಬ ರೋಡ್ ಹೇಗಿದೆ ಅಂದರೆ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಆಗಿದೆ, ಸ್ಟ್ರೈಟ್ ಆಗಿರ್ಬೇಕಿತ್ತು ರೋಡ್. ಸುರತ್ಕಲ್ ಉದಾಹರಣೆಗೆ ಸಿಗ್ತದೆ. ಬಿಕರ್ನಗಟ್ಟೆ ಆ ಫ್ಲೈಓವರ್ ಅಡಿಯಲ್ಲಿ ಒಂದು ಬದಿಯಲ್ಲಿ ತೆಗೆದ ಮತ್ತೊಂದು ಬದಿಯಲ್ಲಿ ಮಾತ್ರ ಈಗ ಕಟ್ಟಡಗಳನ್ನ ಕೆಡವಿರುವಂಥದ್ದು ಆ ಥರದ್ದು ಸುಮಾರು ಇದೆ. ಆಮೇಲೆ ಪಂಪೆಲ್ ನೋಡಿ, ಪಂಪೆಲ್ಲನ್ನು ಮಹಾವೀರ ಸರ್ಕಲ್ ಅಂತ ಏನು ಹೆಸರಿದೆ, ಅಲ್ಲಿ ಒಂದು ಕಲಶ ಇತ್ತು. ಅದನ್ನು ರಿಮೂವ್ ಮಾಡೋ ಬಗ್ಗೆ ದೊಡ್ಡ ಸಮಸ್ಯೆಯಾಗಿ 1 ವರ್ಷ ತೆಗಿಬೇಕಾ ಬಾರದ, ಎಲ್ಲಿಡಬಾರ್ದು ಅನ್ನೋ ಬಗ್ಗೆ ದೊಡ್ಡ ಸಮಸ್ಯೆ ಆಗಿ ಅದು ಡಿಲೇ ಆಯಿತು. ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗ್ತದೆ. ನೀವು ಮೊದಲು ಬಿಟ್ಟು ಕೊಡ್ತಿದ್ರೆ ಬಹುಶಃ ನ್ಯಾಷನಲ್ ಹೈವೇ ಮಾಡಿ ಮುಗಿಸ್ತಾ ಇದ್ರೋ ಏನೋ. ಓಕೆ, ಸೊ ಈ ಥರದ ಸಮಸ್ಯೆ ಇದೆ. ಆಮೇಲೆ ನೋಡಿ ಡಿಸೈನ್ ಒಂದು ನೀವು ಶ್ರೀನಿವಾಸ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹತ್ರ ಜಂಕ್ಷನ್ ಇದೆ, ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತದೆ. ಯಾಕಂದ್ರೆ ಅಪ್ರೋಚ್ ರೋಡ್ ಏನು ಎಂಟ್ರಿ ಆಗ್ತದೆ ತುಂಬ ಡೌನ್ ಅಲ್ಲಿ ಇದೆ. ಅದೇ ನೀವು ಜಪ್ಪಿನಮೊಗರಲ್ಲಿ ಕೂಡ, ಜಪ್ಪಿನಮೊಗರಲ್ಲಿ ಈ ಕಡೆ ಹೋಗುವಂತ ರಸ್ತೆ ಅದು ಡೌನ್ ಇದೆ. ಅಲ್ಲಿ ಕೂಡ ನೀವು ಅಪ್ರೋಚ್ ರೋಡ್ ಅಗಲ ಸಾಕಷ್ಟು ಮಾಡಿಲ್ಲ, ಅಪ್ರೋಚ್ ರೋಡ್ ಹೈಟ್ ಮಾಡಿ ಕೊಡಬೇಕು. ಆ ರೋಡ್ ಬಂದು ಸ್ಟ್ರೈಟ್ ಹತ್ತುವಾಗ ಸಮಸ್ಯೆ ಆಗ್ತದೆ. ಸೊ ಈ ತರದ ಡಿಸೈನಿಂಗ್ ಫಾಲ್ಟ್ ತುಂಬಾ ಇದೆ. ಇದನ್ನು ಮತ್ತೆ ಏನೇನು ಸಮಸ್ಯೆ ಆಗಿದೆ ಲಾಸ್ಟ್ 2013ರಿಂದ ಇಷ್ಟವರೆಗೆ ಪೊಲೀಸ್ ಕಮಿಷನರ್ಸ್ ಮತ್ತೆ ನಾಗರಿಕರು ಸಾಕಷ್ಟು ಲೆಟರ್ಸ್ ಬರೆದಿದ್ದಾರೆ. ಆಮೇಲೆ ಇದರಲ್ಲಿ ಥರ್ಡ್ ಪಾರ್ಟಿ ಮತ್ತೆ ಇನ್ಸ್ಪೆಕ್ಷನ್ ಇದೆಲ್ಲ ಇದೆ, ಬೇರೆ ಎಕ್ಸ್ಪರ್ಟ್ಸ್ ಬಾಂಬೆ ಅವರೆಲ್ಲ ನೋಡು ಸರಿಯಾಗಿ ಆಗಿದೆ ಎಷ್ಟು. ಆದ್ರೆ ನೀವು ನಮ್ಮ ದೇಶದ ಯಾವುದೇ ಬೇರೆ ಕಡೆ ಸಾಮಾನ್ಯವಾದ ಹೆದ್ದಾರಿಯನ್ನು ನೋಡಿದ್ರೆ ಮತ್ತೆ ಇಲ್ಲಿಯ ಹೆದ್ದಾರಿ ನೋಡಿದ್ರೆ ನಮಗೆ ಬೇಜಾರಾಗ್ತದೆ. ನಾವು ಭಾರಿ ಬುದ್ಧಿವಂತರು, ಹೈಲಿ ಎಜುಕೇಟೆಡ್, ಇದು ದೊಡ್ಡ ಇದು ಎಜುಕೇಶನ್ ಹಬ್, ಇದು ಬೇರೆ ಬೇರೆ ರೀತಿಯ ಎಕನಾಮಿಕಲಿ ಕೂಡ ಇಲ್ಲಿ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಷನ್ ಆಗ್ತದೆ, ಇಲ್ಲಿ ಸೀಪೋರ್ಟ್ ಇದೆ, ಏರ್ಪೋರ್ಟ್ ಎಲ್ಲ ಇದೆ. ಅದು ನಮ್ಮ ಹೈವೇ ಪರಿಸ್ಥಿತಿ ಹೇಗಿದೆ, ಕ್ವಾಲಿಟಿ ಆಫ್ ದ ಹೈವೇ ಹೇಗಿದೆ, ಎಷ್ಟು ಕೆಟ್ಟದಾಗಿದೆ ಅಂದ್ರೆ ನಮ್ಗೆ ಬೇಜಾರಾಗ್ತದೆ. ಅದೆಲ್ಲ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ, ಎಲ್ಲ ಇಚ್ಛಾಶಕ್ತಿ. ಇಲ್ಲಿ ಯಾಕೆ ಆಗ್ತಾ ಇಲ್ಲ? ಬೇಕಾದಂತ ಮೂಲಭೂತ ಸೌಕರ್ಯಗಳು ಮಾಡುವಾಗ ಈ ರೀತಿಯಾದಂತ ಎಲ್ಲ ಅಂದ್ರೆ ಮಹೇಶ್ ಅವರೇ, ಈಗ ಅವರು ಹೇಳುವಂತ ಪಾಯಿಂಟ್ಗೆ ಬರ್ತೇನೆ. ಅಂದ್ರೆ ಒಬ್ಬ MP ಆಗಿರುವಂತವರು ಅಂದ್ರೆ ನಮ್ಮ ಇಡೀ ಒಂದು ಭಾರತದ ಲೋಕಸಭೆ ಸದಸ್ಯರು ಕೂಡ ಅವರು ಗಟ್ಟಿಯಾಗಿದ್ರೆ ಇಂಥ ಒಂದು ಇದನ್ನ ಯಾವುದೇ ಒತ್ತಡಗಳನ್ನ ಅಧಿಕಾರಿಯವರ ಮೇಲೆ ಒಂದಷ್ಟು ಒತ್ತಡಗಳನ್ನ ಅವತ್ತೇ ಮಾಡಬಹುದಾಗಿತ್ತು, ಸರಿ ಮಾಡಬಹುದಾಗಿತ್ತು ಅಂತ ಅನ್ನುವಂಥದ್ದು ಅತ್ಯುತ್ತಮ ಪ್ರಶ್ನೆ ನೀವು ಕೇಳಿದ್ದೀರಿ. ನೋಡಿ, ಅವರು ಪೂರ್ತಿ ಮಾಹಿತಿ ಕೊಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ ಅದರ ಮಾಹಿತಿ ಕೊಟ್ಟಿದ್ದಾರೆ. ಇದು ಕಾಂಟ್ರಾಕ್ಟ್ ಎಕ್ಸಿಕ್ಯೂಷನ್ ಆದದ್ದು ಯಾವಾಗ? ನಾನು ಇದನ್ನು ಕರೆಕ್ಟಾಗಿ ಹೇಳ್ಬೇಕಾಗ್ತದೆ. ಈ ಕಾಂಟ್ರಾಕ್ಟ್ ಇದು ಹೈವೇ ಅವರು ಮಾಡಿಕೊಳ್ಳುವ ಕೆಲಸ ಅಲ್ಲ ಇದು, ಅಥವಾ ಟೆಂಡರ್ ಆದ ಕೆಲಸ ಕೂಡ ಅಲ್ಲ. ಇದು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಲ್ಲಿ ಬಿಲ್ಡ್ ಆಪರೇಟ್ ಓನ್ ಟ್ರಾನ್ಸ್ಫರ್ PPP ಬೂಟ್ ಸಿಸ್ಟಮ್ ಅಲ್ಲಿ ಅವಾರ್ಡ್ ಆದ ಟೆಂಡರ್. ಅದ ಟೆಂಡರ್ ನವಯುಗ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿಗೆ, ಅದು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಮಗನಿಗೆ, ಮಾಜಿ ಮುಖ್ಯಮಂತ್ರಿಯ ಮಗನಿಗೆ ಅವಾರ್ಡ್ ಆದ ಟೆಂಡರ್. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಆ ಟೆಂಡರ್ ವಹಿಸಿಕೊಂಡ ಕಂಪನಿ ಜೊತೆ ಒಪ್ಪಂದ ಆಗುತ್ತೆ. ಆ ಒಪ್ಪಂದವನ್ನೇ ಕರೆಕ್ಟ್ ಆಗಿ ಮಾಡಿದ್ರೆ, ನಿಮಗೆ ಒಂದು ಉದಾಹರಣೆ ಉಂಟು. ಡೆಲ್ಲಿಯಿಂದ ಮೀರತ್ಗೆ ಎಕ್ಸ್ಪ್ರೆಸ್ ವೇ 121 ಕಿಲೋಮೀಟರ್ 8 ಲೇನ್, 4 ಲೇನ್ ಅಲ್ಲ 8 ಲೇನ್ 18 ತಿಂಗಳಲ್ಲಿ ಕಂಪ್ಲೀಷನ್ ಆಗುತ್ತೆ. ಇದೇ ನಿತಿನ್ ಗಡ್ಕರಿ ಅವರ ಅಂಡರ್ ಅಲ್ಲಿ ಡೈಲಿ ಅಬ್ಸರ್ವೇಷನ್ ಮೇಲೆ. ನಮಗೆ ಆ ಅಗ್ರಿಮೆಂಟ್ ಅಲ್ಲಿ ಅಂತದೇನಾದ್ರೂ ಒಂದು ಸ್ಟ್ರಾಂಗ್ ಕ್ಲಾಸ್ ಇದ್ರೆ
ಅದನ್ನು ಕೂಡಲೇ ಹೈಕೋರ್ಟ್ಗೆ ಹೋಗಿ ಅವರ ಅಲಾಟ್ಮೆಂಟ್ ಅನ್ನು ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಕೊಡ್ಬೋದು. ಅಗ್ರಿಮೆಂಟೇ ವೀಕ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಆ ಟೆಂಡರ್ ಅಲಾಟ್ ಮಾಡೋ ಉದ್ದೇಶ ಏನಂತ ಜಗಜ್ಜಾಹಿರವಾಗಿದೆ. ಮುಖ್ಯಮಂತ್ರಿಯ ಮಗನ ಒಂದು ಕಂಪನಿಗೆ ಆ ಟೆಂಡರ್ ಸಿಗ್ತದೆ ಅಂತ ಹೇಳಿದ್ರೆ ಅದರ ಹಿಂದಿನ ಉದ್ದೇಶ ಏನಂತ ಕೂಡ ಜಗಜ್ಜಾಹಿರವಾಗಿದೆ. ಈಗ ಅಗ್ರಿಮೆಂಟ್ ವೀಕ್ ಅಂದ್ರೆ ಏನು ನೋಡಿ, ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗೆ ಒಂದು ರಸ್ತೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಒಂದು ಸರ್ಕಾರವೇ ಒಂದು ನಿಯಮಗಳನ್ನ ಅಲ್ಲಿ ತರುವುದಿಲ್ವೋ? ಆ ಸರ್ಕಾರದ ನಿಯಮಗಳಿಗೆ ಆಧಾರದ ಕಂಪನಿ ಹೇಳುವಂತ ನಿಯಮಗಳನ್ನು ಇಲ್ಲಿ ಹೇರ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಸರ್ಕಾರದ ನಿಯಮಗಳಲ್ಲಿ ಕೂಡ ಕಂಡೀಷನ್ ಹಾಕುವಲ್ಲಿ ರಿಲ್ಯಾಕ್ಸೇಷನ್ಗಳನ್ನು ಮಾಡಿ ನಾವು ನಿಮಗೆ ಒಂದು ಮಾಹಿತಿ ಕೊಡಬೇಕಾಗ್ತದೆ. ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ 5836 ಕಾನೂನುಗಳನ್ನು ತೆಗೆದುಹಾಕಿದೆ. ಅಂದ್ರೆ ಆ ಕಾನೂನುಗಳು ಇಂಟರ್ ಡಿಪಾರ್ಟ್ಮೆಂಟ್ ಮೇಲೆ 2 ಡಿಪಾರ್ಟ್ಮೆಂಟ್ ಮೇಲೆ ಸುಮಾರು 1 ಲಕ್ಷದಷ್ಟು ಕೇಸು ಆ ಕಾನೂನುಗಳ ಮುಖಾಂತರ ಇತ್ತು. ಆದರೆ ಈ ರಸ್ತೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತ ಒಂದು ನಿಲುವುಗಳೇನಿದ್ದಾವೆ ನಿಲುವುಗಳಲ್ಲ, ಅವರು ಹೇಳಿದಾಗೆ ರಾಜ್ಯಕ್ಕೆ ಹಿತಾಸಕ್ತಿ ಇಲ್ಲದೆ ಡೆವಲಪ್ ಮಾಡ್ಬೇಕಂತ ಉದ್ದೇಶದಿಂದ ಮಾಡಿದ್ದಲ್ಲ. ಅಲ್ಲಿ ಶೇಖರಿಸಿಟ್ಟಂತ ದುಡ್ಡನ್ನು ಒಮ್ಮೆ ತಂದು ಇಲ್ಲಿ ಸುರಿಬೇಕೆಂಬ ಉದ್ದೇಶದಿಂದ ಮಾಡಿದ್ದು. ನಾನು ಇದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಉದ್ದೇಶಕ್ಕೋಸ್ಕರ ಮಾಡಿದ್ದು. ಅಲ್ಲಿ ಆ ಕಾಂಟ್ರಾಕ್ಟುದಾರನಿಗೆ ಹೆಚ್ಚಿನ ತೊಂದರೆ ಆಗದಂತೆ ಎಲ್ಲದನ್ನು ನೋಡಿಕೊಳ್ಳಲಾಗಿದೆ. ಇವತ್ತು ನೀವು ಒಂದು ವೇಳೆ ಇದನ್ನು ಕೊಂಡೋಗಿ ಕೋರ್ಟ್ಗೆ ಹಾಕಿದ್ರೆ ಅವರು ಹೇಳಿದಾಗೆ ಖಾಲಿ ಕೋರ್ಟಿಗೆ ಹಾಕೋಣ, ಕೋರ್ಟಿಗೆ ಹಾಕಿದ್ರೆ ಇನ್ನು ಕಾಂಗ್ರೆಸ್ ಅವರು ಇದನ್ನು ಒಪ್ಪಿಕೊಳ್ತೀರಾ? ಬಿಫೋರ್ ದಟ್ ಐ ವುಡ್ ಲೈಕ್ ಟು ರೆಕ್ಟಿಫೈ. ಏನು ಈಗ ನವಯುಗ ಕನ್ಸ್ಟ್ರಕ್ಷನ್ ಅವರು ಕಾಂಗ್ರೆಸ್ನವರ ಮಾಜಿ ಮುಖ್ಯಮಂತ್ರಿ ಆಗಾಗಿದ್ದಿರಬಹುದು. ಈಗ ಈಗ ಅವರು ಸ್ವತಂತ್ರ ಪಾರ್ಟಿಯಲ್ಲಿದ್ದಾರೆ. ಯಾಕೆ ಇವರು ಅವರ ಮೇಲೆ ಆಕ್ಷನ್ ತಗೊಳ್ಬಾರದು? ಈಗ ವಾದ್ರಾ ಬಗ್ಗೆ ಆಗ ಮಾತಾಡಿದ್ರು. ವಾದ್ರಾ ಯಾಕೆ ಇವರು ಸ್ವತಂತ್ರವಾಗಿ ಆವಾಗ ತೆಗೆದುಕೊಂಡ ಸರ್ಕಾರ ಮತ್ತು ಕಂಪನಿ ನಡುವಿನ ಸರ್ಕಾರದ ನಡುವೆ ಹೇಳುವಂತದ್ದು. ಈಗ ಅದರಲ್ಲಿ ಫಾಲ್ಟ್ ಇದೆ ಅಂತ ಆದ್ರೆ ಲೆಟ್ ದೆಮ್ ಟರ್ಮಿನೇಟ್ ದಟ್. ಹೂ ಬಾದರ್ಸ್? ನಮ್ಗೆ ಏನ್ ಬೇಕು? ಜನರಿಗೆ ಬೇಕಾದಂತ ಏನು ಸೌಲಭ್ಯ ಅದನ್ನು ಮಾಡಬೇಕಾದ್ದು ನಮ್ಮ ಜನಪ್ರತಿನಿಧಿ ಅವರ ಕರ್ತವ್ಯ. ಈಗ ಅಲ್ಲಿ ಲೋಪದೋಷ ಇದೆ ಅಂತ ಆದ್ರೆ ಈ ಶುಡ್ ಕ್ವೆಶ್ಚನ್ ದಟ್. If he is not questioning, that means there should be understanding between them. That's all it means, is it not? ಕಾಂಗ್ರೆಸ್ ಅವರು ಅವತ್ತೇ ಅದನ್ನು ಮಾಡಬಹುದಾಗಿತ್ತಲ್ವೇ? ಈ ರೀತಿ ಕಾಮಗಾರಿ ಆಗುವಾಗ ನಾನು ಹೇಳ್ತೀನಿ 15 ವರ್ಷದಿಂದ ಈಗ MP ಅವರು ಯಾರು? ನಮ್ಮ ಜನಾರ್ದನ ಪೂಜಾರಿ ಅಲ್ಲ. ಈಗ ಅಲ್ಲ, ಅದು ಬಿಡಿ, ಅದು ಮತ್ತಿನ ವಿಷಯ. ನೋಡಿ, ಅದೆಲ್ಲ ನೀವು ಮಾತಾಡೋದಲ್ಲ ಇಲ್ಲಿ ಪ್ರಸ್ತುತ ಅಲ್ಲ. ಯಾಕಂದ್ರೆ ಕೇಳಿದ್ರೆ ನೀವು ತೆಗೆದ 282 ಸೀಟ್, ನಾವು ರಾಜೀವ್ ಗಾಂಧಿ ನೇತೃತ್ವದಲ್ಲಿ 416 ಸೀಟ್ ಗಳಿಸಿದವರು. ಆದ್ದರಿಂದ ಏರಿದವನು ಕೆಳಗೆ ಬೀಳಲೇಬೇಕು. ಅದು ಬಿಡಿ, ಆ ವಿಷಯ ಅಲ್ಲ. ಒಂದೇ ದಿನ ನಾನೇ ಮೇಲೆ ಇರ್ತೇನೆ ಅದು ಆಗುದಿಲ್ಲ. ನೀರ ಮೇಲಿನ ಗುಳ್ಳೆ ಅದು ಹೊಡೆಯಲೇಬೇಕು. ಆ ವಿಚಾರ ಅಲ್ಲ. ಈಗ ವಿಷಯ ಅಂತ ಕೇಳಿದ್ರೆ 15 ವರ್ಷ ನಿಮ್ಮ ಸಂಸದರಿದ್ದಾರೆ, ಯಾಕೆ ಅವರು ಕಾರ್ಯೋನ್ಮುಖರಾಗಲಿಲ್ಲ? ಈಗ ನೋಡಿ, ಏನು ಟೋಲ್ ಇದೆಯಾ, ದಟ್ ಇಸ್ ಆಲ್ಸೋ ಅನ್ಸೈಂಟಿಫಿಕ್. ಈಗ ನೋಡಿ, ಸುರತ್ಕರಲ್ಲಿ ಟೋಲ್ ಗೇಟ್ ಉಂಟು, ಇದರಲ್ಲಿ ಅಲೆಗಡೆ ಹತ್ರ ಮತ್ತೊಂದು ಕಡೆಯಲ್ಲಿ ಟೋಲ್ ಗೇಟ್ ಉಂಟು. ನಾಟ್ ಈವನ್ 10 ಕಿಲೋಮೀಟರ್ಸ್. ಇಲ್ಲಿ ಬಿಟ್ವೀನ್ ಅಲ್ಲಿ ಈ ಮುಲ್ಕಿಗೆ ಬರಬೇಕಾದವರು ಹಳೆಗಾಡಿಗಳಿಗೆ ಇದು ತೊಂದರೆ ಆಗ್ತದೆ. ಅಲ್ಲಿ ಅವರು ಟೋಲ್ ಗೇಟ್ ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಆಚೆ ಕ್ರಾಸ್ ಆದರೆ ಅಲ್ಲಿ ಉಡುಪಿಯವರಿಗೆ ಅವರು ಟೋಲ್ ಗೇಟ್ ಕೊಡಬೇಕು. ನಾವು ಮೊನ್ನೆ ಹೋದಾಗ ಅದೇ ರೀತಿ ಆಗಿದೆ. ಇವರು ಎಲ್ಲ ಪ್ರಾಬ್ಲಮ್ ಆಗಲಿಲ್ಲ, ಎಲ್ಲ ಆಗ್ತದೆ, ಸರಿ ಇದೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ದಿಸ್ ಅ ಫೇಲ್ಯೂರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅದನ್ನು ಅವರು ಒಪ್ಪುವುದಿಲ್ಲ. ಈಗ ಅವರು ಒಂದು ಇಲ್ಲಿ ಏನಾಗಿದೆ ಎಲ್ಲವನ್ನು ನಾವು MP ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ಲಾಸ್ಟ್ ಕಂಟಿನ್ಯೂಸ್ಲಿ ಅಂದ್ರೆ ಈ ಪ್ರಾಜೆಕ್ಟ್ ಆದ ಕೂಡದಿಂದ ಬಿಜೆಪಿ MPs ಇದ್ದಿದ್ದು ಮಾತಾಡ್ಬೋದು ಅವರಿಗೆ. ಧನಂಜಯ ಕುಮಾರ್ ಅವರು ಇದ್ರು ಹಿಂದೆ. ಆಮೇಲೆ ಈ ಟೋಲ್ ಗೇಟ್ 3 ಈಗ MP ಅಂತಾರೆ ಟೋಲ್ಗಳು ನಿಲ್ಲಿಸ್ತೇವೆ ಅಂತ. ಅವ್ರಿಗೆ ವರ್ಕ್ ಆಗೋ ಮೊದಲು ನಿಲ್ಲಿಸಬಹುದಿತ್ತು. ಸುರತ್ಕಲ್ ಟೋಲ್ ಗೇಟ್ ಆದಾಗ ಬಿಜೆಪಿಯವರು ಅಲ್ಲಿ ಪ್ರೊಟೆಸ್ಟ್ ಒಂದು ಮೀಟಿಂಗ್ ಕರೆದ್ರು, ನಿಲ್ಲಿಸಬೇಕು ಅಂತ. ಆದರೆ ಬಿಜೆಪಿಯವರು ಕರೆದಿದ್ರು ಮೀಟಿಂಗ್, ಇದನ್ನು ನಿಲ್ಲಿಸಬೇಕು, ಇದು ಸರಿಯಲ್ಲ ಅಂತ. ಆದರೆ ಆ ಸಭೆಯನ್ನು ಕಡೆಗೆ ಆಗ್ಲಿ ಅನ್ನೋವರೆಗೆ ನಿರ್ಣಯ ತಗೊಳ್ಳುವ ಪರಿಸ್ಥಿತಿ ಬಂತು. ಆದರೆ ಈ ಟೋಲ್ ಗೇಟ್ ಅನ್ನು ಈಗ ನಿಲ್ಲಿಸುವ ಬದಲು ನೀವು ಮೊದಲು ನಿಲ್ಲಿಸ್ತಿದ್ರೆ ರೋಡ್ ಆಗ್ತಿತ್ತು. ಈಗ ಅವರಿಗೆ ದುಡ್ಡು ಬರ್ತಾ ಇದೆ ಡೈಲಿ 3 ಟೋಲ್ ಗೇಟ್ ಅಲ್ಲಿ. ನೀವು ಆರಾಮಾಗಿ ಮಾಡ್ತಾರೆ, ಅದಕ್ಕೇನು ಸಮಸ್ಯೆ ಇದೆ ಅನ್ನೋ ಒಂದು ಇದು ಇರ್ತದೆ. ಆಮೇಲೆ ನೋಡಿ, ಇನ್ನೊಂದು ಈ ಆಕ್ಚುಲಿ ನವಯುಗ ಒಂದು ಕಾಲದಲ್ಲಿ ಹೌದು ಇದರಲ್ಲಿ ಪಾರ್ಟ್ನರ್ ಇದ್ದದ್ದು ಜಗನ್ಮೋಹನ್ ರೆಡ್ಡಿ ಇದ್ದದ್ದು ಹೌದು. ಆದ್ರೆ ಈಗ ಇಲ್ಲ, ಮೊದಲಿಂದಲೇ ಇಲ್ಲ. ಯಾಕಂದ್ರೆ ಅದು ಸಮಸ್ಯೆ ಆಯಿತು. CBI ರೈಡ್ ಆಯಿತು. ಅವರು ಮೊದಲು ಏನು ಗಲಾಟೆ ಮಾಡಿದ್ರು, ಅವರನ್ನು ಕಾಂಗ್ರೆಸ್ನವರೇ ಇವರಿಗೆ ಅವಾರ್ಡ್ ಮಾಡಿದ್ರು, ಏನು ಕಾಂಟ್ರಾಕ್ಟ್ ಕಾಂಗ್ರೆಸ್ನವರೇ, ಮತ್ತೆ ಅವ್ರನ್ನ ಜೈಲಿಗೆ ಹಾಕಿದ್ರು. ಬೇರೆ ಯಾರು ಹಾಕಿದ್ದಲ್ಲ, ಕಾಂಗ್ರೆಸ್ನವರೇ CBI ಅವರು ಹಾಕಿದ್ರು. ಆಗಿದ್ದಾಗ ಇದು ಸಮಸ್ಯೆ ಶುರುವಾಯಿತು. ಆಮೇಲೆ ಏನಾಯ್ತು ಅಂದ್ರೆ ಈ ಪಾರ್ಟ್ನರ್ಸ್ ಅವರು ಅವರನ್ನು ಬಿಟ್ಟರು, ಬೇರೆ ಬೇರೆ ಆಯಿತು. ಈಗ ಬೇರೆ ಆಂಧ್ರದವರೇ
ಬಟ್ ಬೇರೆ ಕಂಪನಿ ಅದರ ಡೈರೆಕ್ಟರ್ಸ್ ಎಲ್ಲ ಬೇರೆ 3 ಜನ ಡೈರೆಕ್ಟರ್ಸ್ ಇದ್ದಾರೆ. ಇದಕ್ಕೂ ಜಗನ್ಮೋಹನ್ ರೆಡ್ಡಿಗೂ ಸಂಬಂಧ ಇಲ್ಲ. ಸೊ ಆದರೆ ಈಗ ಒಂದು ಡಿಸೈನ್ ಒಪ್ಪಿಕೊಂಡಾಗಿದೆ, ಇದು ಮಾಡಬೇಕಿತ್ತು. ಮಾಡಬೇಕಾದ್ರೆ ಇವಾಗ ಸಪೋಸ್ ಬಾರಿ MP ಇಲ್ಲಿ ಇದ್ಕೊಂಡಲ್ಲ, ಅವ್ರಿಗೆ ಡೆಲ್ಲಿಯಲ್ಲಿ ಕೂಡ ಕೆಲಸ ಮಾಡ್ಬೋದು. ಖಾಲಿ MP ಅಲ್ಲ, ಅವರೊಟ್ಟಿಗೆ ಬಾಕಿ ಮಿನಿಸ್ಟರ್ಸ್ ಅಥವಾ ಇಲ್ಲಿಯ ಬೇರೆ ಪೊಲಿಟಿಕಲ್ ಲೀಡರ್ಸ್ ಕೂಡ ಇಲ್ಲಿ ನೋಡಿ, ಒಂದು ಡೆವಲಪ್ಮೆಂಟ್ ಮಾಡುವ ನೀವು ರಾಜಕೀಯ ಯಾಕೆ, ನೀವು ಪ್ರತಿಯೊಂದರಲ್ಲಿ ಯಾಕೆ ರಾಜಕೀಯ ಮಾಡ್ತೀರಿ? ಇಲ್ಲಿ ನೀವು ಧರ್ಮದಲ್ಲೂ ರಾಜಕೀಯ ಮಾಡ್ತೀರಿ, ಅಭಿವೃದ್ಧಿಯಲ್ಲೂ ರಾಜಕೀಯ ಮಾಡ್ತೀರಿ, ಪ್ರತಿಯೊಂದು ವಿಚಾರದಲ್ಲಿ ಲಾಭ ಮಾಡ್ತೀರಿ. ಆದರೆ ನೀವು ವರ್ಕ್ ಆಗೋ ನೀವು ಎಲ್ಲ ಇಲ್ಲಿಯ ರೆಪ್ರೆಸೆಂಟೇಟಿವ್ಸ್, ಬೇಕಾದ್ರೆ ಇಲ್ಲಿಯ ಸಿವಿಲ್ ಜನ ಯಾರಾದರೂ ಲೀಡರ್ಸ್, ನೀವು ಹೋಗಿ ಗಡ್ಕರಿಯನ್ನು ಮಾತಾಡ್ಬೋದಲ್ಲ. ಈಗ ಇವರು ಎಕ್ಸ್ಪ್ರೆಸ್ ವೇ ಇಲ್ಲಿ ಮೀರತ್ತದ ಉದಾಹರಣೆ, ಮೀರತ್ತದು ಕಂಪ್ಲೀಟ್ ಆಗಲಿಲ್ಲ, ಗಡ್ಕರಿ ಕೆಲಸ ಮಾಡಿಸೋರು. ಅದೇ ಗಡ್ಕರಿ ಇಲ್ಲಿ ಕೂಡ ಮಿನಿಸ್ಟರ್ ಅಲ್ವಾ, ಅದೇ ಗಡ್ಕರಿ ಅಂಡರಲ್ಲಿ ಬರ್ತದಲ್ಲ, ಯಾಕೆ ಇವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ? ಎಸ್, ಅದಕ್ಕೆ ಉತ್ತರ ಆಲ್ರೆಡಿ ಅದಕ್ಕೆ ಉತ್ತರ ನೀವು ಕೊಡಬೇಕು. ಮುಂದೆ ಬರ್ತೇನೆ, ಒಂದು ಬ್ರೇಕ್ ನಂತರ ನಿಮಗೆ ಬರ್ತೇನೆ ಮಹೇಶ್ ಅವರೇ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ, ವಿರಾಮದ ನಂತರ ಮತ್ತೆ ಈ ಸಂವಾದ ಮುಂದೆ ಬರ್ತೇನೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಹೇಶ್ ಅವರೇ, ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಕಿರಿಕ್ ಮಾಡಿದ್ರು, ಸಹಕಾರ ಕೊಡ್ಲಿಲ್ಲ ಅಂತ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಬಹಳ ಗಟ್ಟಿಯಾದಂಥ ಜನಪ್ರತಿನಿಧಿ ಇರುವಂಥ ಸಂದರ್ಭಗಳಲ್ಲಿ ಮತ್ತೆ ನಮಗೆ ಆಡಳಿತಕ್ಕೆ ಅಂದರೆ ದಿಲ್ಲಿಯಲ್ಲಿ ಇದನ್ನು ಕೂತು ಅದು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತನಾಡಿ ನಮ್ಗೆ ಹೀಗೆ ಬೇಕು ಅಂತ ಅನ್ನುವಂಥ ಒಂದು ಕಣ್ಣೋಟ ಆದರೂ ಬೇಕಲ್ವೇ, ಅದನ್ನು ಮಾಡಬೇಕಾದಂಥ ಒಂದು ಮಾರ್ಗಸೂಚಿ ಆದರೂ ಬೇಕಲ್ವೇ ಅಂತ ನಮ್ಮ ಜನಪ್ರತಿನಿಧಿಗೆ ನೋಡಿ. ಅದರ ಮೊದಲು ನಾನು ನಿಮಗೆ ಅದಕ್ಕೆ ಪೂರಕವಾಗಿ ಇವರ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮಗೆ ಬರ್ತೇನೆ. ಒಂದು ಜಗನ್ಮೋಹನ್ ರೆಡ್ಡಿ ಬಂಧನದ ಬಗ್ಗೆ ಹೇಳಿದ್ರು. ಯಾವ ಸರ್ಕಾರಕ್ಕೂ ಯಾವ ವ್ಯಕ್ತಿಯನ್ನು ಬಂಧನ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕಾನೂನಾತ್ಮಕ ಪ್ರಕ್ರಿಯೆ. ನ್ಯಾಯಾಲಯ ಆದೇಶ ಕೊಟ್ಟರೆ ಮಾತ್ರ ಬಂಧನ ಮಾಡ್ಲಿಕ್ಕೆ ಆಗ್ತದೆ. ಕಾಂಗ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾಳೆ DK ಶಿವಕುಮಾರ್ ಬಂಧನ ಆದ್ರೆ ಬಿಜೆಪಿ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಜೊತೆಗೆ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತಾ ನಾನು ನಿಮ್ಗೆ ಮೊದಲು ಹೇಳಿದ ಅಗ್ರಿಮೆಂಟ್ ಅಲ್ಲಿ ಇರುವ ಕ್ಲಾಸಸ್ಗಳು ಎಷ್ಟು ವೀಕ್ ಆಗಿ ಮಾಡಿದಾರೆ ಅಂದ್ರೆ, ನಮ್ಗೆ ಕಾನೂನಾತ್ಮಕ ಹೋರಾಟ ಮಾತ್ರ ಮಾಡಬಹುದು. ಅದನ್ನು ಒಂದು ವೇಳೆ ಕಾನೂನು ತೆಗೆದುಕೊಂಡು ಹೋದರೆ ಇವರು ಹೇಳಿದ ಹಾಗೆ ಒಂದು ಡ್ರಾಫ್ಟ್ ಅದು ಫೇಕ್ ಅಂತ ಕಂಪ್ಲೇಂಟ್ ಮಾಡಿ 4 ವರ್ಷ ಡಿಲೇ ಮಾಡಿದ್ರು. ಇನ್ನು ಇದು ಡಿಲೇ ಆಗ್ಬೇಕಾ? ಎರಡನೇದು, ಸಂಸದರು ಸುಮಾರು 7646 ಕೋಟಿಯ ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ಮಾತಾಡಿ ಯೋಜನೆಗಳನ್ನು ತಂದಿದ್ದಾರೆ. ಅಷ್ಟು ಸಲ ಅವರ ಆಫೀಸಿಗೆ ಹೋಗಿದ್ದಾರೆ, ಅವರ ಬಾಗಿಲು ಬಡಿದಿದ್ದಾರೆ. ಆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಈ ಯೋಜನೆ ಬಗ್ಗೆ ಪ್ರಸ್ತಾವ ಆಗಿದೆ. ಈ ಯೋಜನೆಯನ್ನು ಕಾನೂನಾತ್ಮಕ ಅಡಚಣೆ ಇರುವುದ ಕಾರಣದಿಂದ ಅವರಿಗೆ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲದ್ರೆ ಯಾವಾಗಲೂ ಅದನ್ನು ವಾಪಸ್ ತೆಗೆದುಕೊಂಡು ಹೊಸದಾಗಿ ಮಾಡ್ತಿದ್ರು. ಇನ್ನೊಂದು, ಅದಕ್ಕೆ ಪೂರಕ ಆಗುವಂತೆ ಯಾವಾಗ 2014ರಲ್ಲಿ ಮೊಟ್ಟ ಮೊದಲಾಗಿ ಮೋದಿ ಸರ್ಕಾರ ಬಂತ, ಅದಕ್ಕೋಸ್ಕರವೇ ಲ್ಯಾಂಡ್ ಬಿಲ್ ಅಂತ ಒಂದು ಆಕ್ಟ್ ತಂದ್ರು. ಅದನ್ನು ಕೂಡ ಕಾಂಗ್ರೆಸ್ ಸ್ಟಾಲ್ ಮಾಡಿತ್ತು. ಲ್ಯಾಂಡ್ ಬಿಲ್ ಅಂತ ಒಂದು ಆಕ್ಟ್ ಬರ್ತಿದ್ರೆ ಇವತ್ತು ನಮ್ಮ ನಂತೂರಿನಿಂದ ಕಾರ್ಕಳ ತನಕ ಚತುಷ್ಪಥ ರಸ್ತೆ, BC ರೋಡ್ನ ಕೈಕಂಬದಿಂದ ಗುರುಪುರ ಕೈಕಂಬದ ತನಕ ಚತುಷ್ಪಥ ರಸ್ತೆ ಅಂತ ಹಲವು ಯೋಜನೆಗಳು ಎಷ್ಟು ಹೊತ್ತಿಗೆ ಈಗ ಮುಗಿದು ಹೋಗ್ತಿತ್ತು. ಅಲ್ಲಿ ರಾಜ್ಯಸಭೆಯಲ್ಲಿ ಪೂರ್ಣ ಬಹುಮತ ಇಲ್ಲದ ಕಾರಣ ಅಂತ ಬಿಲ್ಗಳನ್ನು ನಾವು ವಾಪಸ್ ವಿತ್ಡ್ರಾ ಮಾಡಬೇಕಾಯ್ತು. 6 ತಿಂಗಳ ಕಾಲ ಸುಗ್ರೀವಾಜ್ಞೆ ಮೂಲಕ ಅದನ್ನು ಅಲ್ಲ, ಇವೆಲ್ಲವೂ ಕೂಡ ಇಷ್ಟು ವರ್ಷಗಳ ನಂತರ ಈಗ ಯಾಕೆ ಗೊತ್ತಾಗ್ತಾ ಇದೆ ಅಂತ, ಯಾಕೆ ಅವತ್ತೇ ಅದನ್ನ ಪ್ರತಿಭಟಿಸುವುದು ಅಥವಾ ಅದನ್ನ ಇಂಥ ಕಾನೂನಾತ್ಮಕವಾದಂತ ಇವರು ಉಲ್ಲೇಖ ಮಾಡ್ತಿರೋ ಲ್ಯಾಂಡ್ ಅಕ್ವಿಷನ್ ಇದೆಯಲ್ಲ, ಅದು ಫಾಲ್ಟ್ ಇದೆ. UPA ಮಾಡಿದ ಸರ್ಕಾರದಲ್ಲಿ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಇತ್ತು. ಜನರ ಅಭಿಪ್ರಾಯ ಅಂದ್ರೆ ನೀವು 80% ಜನ ನಾವು ನಿಮಗೆ ಲ್ಯಾಂಡ್ ಕೊಡ್ತೀವಿ ಅಂದ್ರೆ ಮಾತ್ರ ನೀವು ಲ್ಯಾಂಡ್ ಅಕ್ವಿಷನ್ ಮಾಡಬಹುದು. ಒಂದು ನೋಡಿ ಇನ್ನೊಂದು ರಿಹ್ಯಾಬಿಲಿಟೇಷನ್, ಇಲ್ಲಿ ಇಂಡಸ್ಟ್ರಿ ಮತ್ತೆ ಇನ್ನು ಯಾವುದೇ ಪ್ರಾಜೆಕ್ಟ್ ಬಂದಾಗ ಜನರನ್ನು ಎಬ್ಬಿಸಿ ಹಿಂಸೆ ಕೊಡ್ತಿದ್ರು. UPA ಬಂದ ಈ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಇದೆಯಲ್ಲ, ಜನರಿಗೆ ಪುನರ್ವಸತಿ ಮಾಡ್ಲಿಕ್ಕೆ ಮತ್ತೆ ಆ ಲ್ಯಾಂಡ್ ವ್ಯಾಲ್ಯೂ ಕೊಡ್ಲಿಕ್ಕೆ. ಎಷ್ಟು ಲ್ಯಾಂಡ್ ವ್ಯಾಲ್ಯೂ ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ 4 ಪಟ್ಟು ಹೆಚ್ಚು. ಅದು ಪ್ರಪ್ರಥಮವಾಗಿ ಇಂಟ್ರೊಡ್ಯೂಸ್ ಆದದ್ದು. ಈ ಆರ್ಮಿಗೆ ಸಂಬಂಧಪಟ್ಟದ್ದು, ರಸ್ತೆಗಳಿಗೆ ಸಂಬಂಧಪಟ್ಟದ್ದು ಮತ್ತು ಎಮರ್ಜೆನ್ಸಿ ಸಂಬಂಧಪಟ್ಟಂತ ಇದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಿತ್ತು. ನಮಗೆ ಪ್ರಗತಿಪರ ಭಾರತ ನೋಡುವಂತ ಮನಸ್ಸಿದ್ರೆ ನೋಡಿ, ಆ ಒಂದು ಲ್ಯಾಂಡ್ ಆಕ್ಟ್ ನಿಂದ ನಂತೂರು ಜಂಕ್ಷನ್ ಅಲ್ಲಿ ಎಷ್ಟು ಪ್ರಾಣಗಳು ಹೋಯ್ತು? ಯಾರ ಕಾರಣ ಅದಕ್ಕೆ? ನಂತೂರಿನ ಓವರ್ ಬ್ರಿಡ್ಜ್ ಅನ್ನು ಸ್ಟೇ ತಂದಿದ್ದಾರೆ. ನಮ್ಮ ಪ್ರತಿಯೊಂದು ಡೆವಲಪ್ಮೆಂಟ್ ವರ್ಕ್ ಅಲ್ಲಿ ಕಾನೂನು ಅಡಚಣೆ ಬಂದು ಇದು ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ,
ಇದರ ಅಗ್ರಿಮೆಂಟ್ ಕಾಪಿಯನ್ನು RTI ಮೂಲಕ ತೆಗೆದುಕೊಳ್ಳಿ, ಒಮ್ಮೆ ಓದಿ. ಒಬ್ರೊಬ್ರು ಕರೆಯಲ್ಲಿದ್ದಾರೆ. ಸುಧಾಕರ್ ಪೂಂಜ್ ಅವರು, ನಮಸ್ಕಾರ. ಸುಧಾಕರ್ ಪೂಂಜ್ ಅವರು. ನಮಸ್ಕಾರ ರಾಮದಾಸ್ ರೇ, ನಮಸ್ಕಾರ. ನಾನು ಮಿಜಾರ್ನಿಂದ ಸುಧಾಕರ್ ಅಂತ. ಹೇಳಿ ಸರ್. ನಮಸ್ಕಾರ. ನೋಡಿ ಮಹೇಶ್ರೇ, ನೀವು ಒಂದು 7,600 ಕೋಟಿ ನಿಮ್ಮ ಸಂಸದರು ತಂದಿದ್ದಾರೆ ಅಂತ ಹೇಳ್ತೀರಲ್ಲ, 7,646 ಕೋಟಿ. ಇರ್ಲಿ, ಎಷ್ಟೇ ಇರ್ಲಿ, ನೀವು ಸರಿಯಾದ ವಿಷಯವನ್ನು ಸರಿಯಾಗಿ ಮಾತಾಡ್ಬೇಕು. ಬಿಕರ್ನಘಟ್ಟ ಕಾಯ್ಕೊಂಬಿಂದ ಗುರುಪುರ ಕಾಯ್ಕೊಂಬದವರಿಗೆ ಚತುಷ್ಪಥ ಅಲ್ಲ, ನಿಮ್ಗೆ ಮಾಹಿತಿ ಇಲ್ಲ ಅದ್ರಿದ್ದು. ನೋಡಿ ಸೊಲ್ಲಾಪುರ ಹೈವೇ ಅದು, ಬಿಕರ್ನಘಟ್ಟ ಕಾಯ್ಕೊಂಬದಿಂದ ಗುರುಪುರ ಕಾಯ್ಕೊಂಬದವರಿಗೆ ಚತುಷ್ಪಥ ಅಂತ ಹೇಳ್ತೀರಿ, ಇದು ತಪ್ಪು ಮಾಹಿತಿ. ಆಗ್ಲಿ, ಅದು ಒಪ್ಪಿಕೊಳ್ತೇನೆ. ಆ ಬಗ್ಗೆ ಸಂಸದರು ಏನು ಅದನ್ನ ಏನು ವ್ಯವಸ್ಥೆ ಮಾಡಿದ್ದಾರೆ, ನಿಮ್ಮ ಹತ್ರ ಮಾಹಿತಿ ಉಂಟಾ ಏನಾದ್ರು? ಆ ಸಂಸದರು ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಅದನ್ನೇ ವೀಕ್ಷಣೆ ಮಾಡ್ತಾ ಇದ್ದೇನೆ. ನೀವು ಸುಮ್ಮನೆ ಕಾನೂನಾತ್ಮಕ ಮೀರತ್ತ ಇವೆಲ್ಲ ಮಾತಾಡ್ತೀರಿ ಸ್ವಾಮಿ. ಗುರುಪುರ ಬ್ರಿಡ್ಜ್ ನೋಡಿ ಇವತ್ತು ನಾಳೆ ಬೀಳ್ಲಿಕ್ಕೆ ಆಗಿದೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ MP ಅವರಂದ್ರೆ, ಅದು ಮಂಜೂರಾತಿ ಆದ ವಿಷಯ ಇದು ಅಂತ ಹೇಳ್ತಾರೆ. ಒಮ್ಮೆ ಹೇಳ್ತಾರೆ ಮೊಯ್ದೀನ್ ಬಾವ ಅಡ್ಡಗಾಲ ಹಾಕ್ತಾರೆ, ಅಭಯ್ ಚಂದ್ರ ಅವರು ಅಡ್ಡಗಾಲ ಹಾಕ್ತಾರೆ. ಇವ್ರು 10 ವರ್ಷದಲ್ಲಿ ಏನು ಮಾಡ್ತಾ ಇದ್ರು ನೋಡಿ. ಅದನ್ನೇ ನಾನು ನೋಡಿ. ಈಗ ಎಲೆಕ್ಷನ್ ಬರುವಾಗ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ. ನಂಗೆ ಗೊತ್ತಾದ್ರೆ ವಿಷಯ 5 ವರ್ಷದಿಂದ ಆದ್ರೆ ಬೆನ್ನು ರಾಮದಾಸರಿಗೆ ಗೊತ್ತಿದೆ. ಅವರು ಬೇರೆ ಕರೆದಿದ್ರು. ಅಲ್ಲ ಪೂಂಜ ಅವರೇ, ತಾವು RTI ಹಾಕಿದ್ದು ಯಾವುದು ಸೋಲಾಪುರ್ ಮಂಗಳೂರು ರಸ್ತೆಗೆ ಸಂಬಂಧಪಟ್ಟ ಹಾಗೆ ತಮಗೆ ಸಿಕ್ಕಿರುವಂತ ಮಾಹಿತಿಗಳು ಏನು? ಆಗ ಅದರ ಅಗಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳಿದ್ದದ್ದು. ನನಗೆ ಈಗ ಪ್ರಸ್ತುತ ಇರುವ ಮಾಹಿತಿ ಹೇಳಿ. ಮಾಹಿತಿ ಉಂಟು ಅದ್ರ ಬಗ್ಗೆ, ಜನರಿಗೆ ಸರಿಯಾದ ವಿಷಯ ಹೇಳಿ. ಅದರ ಬಗ್ಗೆ ಮಾಹಿತಿ ಇಲ್ಲದಿದ್ರೆ ನಾನು ಯಾವ ಸಂಸ್ಥೆ ಎಲ್ಲಿ ಇದಕ್ಕೆ ಸ್ಟೇ ತಂದಿದೆ ಅಂತ ನಾನು ಬೇಕಾದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಅದರ ಹೆಸರೇ ಹೇಳಿಲ್ಲ. ಸುಧಾಕರ್ ಪೂಂಜ ಅವರೇ, ತಾವು ತೆಗೆದಿರುವಂತ ಅದನ್ನೇ ಕಾಯ್ತಾ ಇದ್ದೇವೆ. ಪೂಂಜ ಅವರೇ, ಈಗ ತಾವು ತೆಗೆದಿರುವಂತ, ತಾವು ಹಿಂದೆ ಒಮ್ಮೆ ಹಾಕಿದ್ರಿ, ಆಗ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ ಅಂತ ಕೇಂದ್ರ ಸಾರಿಗೆ ಪ್ರಾಧಿಕಾರ ತಮಗೆ ಉತ್ತರ ಕೊಟ್ಟಿದ್ದು. ಈಗ ಹೇಗಿದೆ ಅಂದ್ರೆ, ಈಗ ಹೇಳಲಾಗ್ತಾ ಇದೆ ಅಗಲೀಕರಣ ಆಗ್ತದೆ, ಚತುಷ್ಪಥ ಆಗ್ತದೆ ಅಂತ ಅನ್ನುವಂಥದ್ದು. ಈಗ ಇದೆಲ್ಲ ಪೊಳ್ಳು ಭರವಸೆಗಳು. ಇದು 8 ವರ್ಷದಲ್ಲಿ ನಡೀತಾ ಇದೆ. ನನ್ನ ಹತ್ರ ಈಗ ಲೇಟೆಸ್ಟ್ ಮಾಹಿತಿ ಇದೆ, ಜಿಲ್ಲಾಧಿಕಾರಿ ಹತ್ರ ಫೈಲ್ ಬಿದ್ದಿದೆ ಅಂತ. ಈಗ ಜಿಲ್ಲಾಧಿಕಾರಿ ಅವರು ಭೂ ಸ್ವಾಧೀನ ಮಾಡಿಕೊಡ್ಬೇಕು. ಅದಕ್ಕೆ ಹಾಗಾದ್ರೆ ನಮ್ಗೆ ಇವರ ಇಚ್ಛಾಶಕ್ತಿಯ ಕೊರತೆ ಇದೆ. ಒಂದು ಹೇಳ್ತಾರೆ, ಇಚ್ಛಾಶಕ್ತಿಯ ಕೊರತೆ ಇದೆ ಎಲ್ಲ ಪಕ್ಷಗಳಿಗೂ. ಇದಕ್ಕೆ ಒಂದು ಆಸ್ಕರ್ ಫರ್ನಾಂಡಿಸ್ ನ್ಯಾಷನಲ್ ಹೈವೇ ಮಿನಿಸ್ಟರ್ ಆಗಿದ್ರು, ಅವರು ಪ್ರಯತ್ನ ಮಾಡಲಿಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಜನರನ್ನು ಇವತ್ತು ನಾಳೆ ಬೀಳ್ತಾ ಇದೆ ಗುರುಪುರ ಸೇತುವೆ, 95 ವರ್ಷ ಹಳೆ ಸೇತುವೆ ಇದು. ಇದಕ್ಕೆ ಯಾರಾದ್ರೂ ಗಮನ ಹರಿಸಿದಾರಾ? ಇವತ್ತು ನಾಳೆ ಬಂದು ಅದ್ರ ಬಗ್ಗೆ ನೋಡಿ, ಇದು ಎಲೆಕ್ಷನ್ ಹತ್ತಿರ ಬರುವಾಗ ಪ್ರತಿಭಟನೆ ಮಾಡುದು, ಸಂಘದ ಬಳಿ ಹೋಗಿ ಏನೋ ನಾಟಕ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಇರುವ ಪ್ರಸ್ತುತ ಇರುವ ಏನು ಸ್ಥಿತಿ ಹೇಳಿ ನನಗೆ, ಜನರಿಗೆ ಗೊತ್ತಾಗ್ಲಿ. ಓಕೆ, ಧನ್ಯವಾದಗಳು ಸುಧಾಕರ್ ಪೂಂಜ ಅವರೇ, ಧನ್ಯವಾದಗಳು ತಮ್ಮ ಮಾಹಿತಿ ಮತ್ತು ತಮ್ಮ ಅಭಿಪ್ರಾಯಗಳಿಗೆ. ಅವರ ಪ್ರಶ್ನೆಗೆ ಅಂತಿಮವಾಗಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಫೈಲ್ ಜಿಲ್ಲಾಧಿಕಾರಿಯ ಉಂಟು, ಪ್ರಕ್ರಿಯೆ ಆರಂಭ ಆಗಿದೆ. ವಸ್ತುಸ್ಥಿತಿ ಹೇಗಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ ಆಗಿದೆ, ಪೂರ್ತಿ ಆಗಿಲ್ಲ, ಆಗಿದೆ. ಆದ್ರೆ ನಿಮ್ಗೆ ನಾ ಸಂಸ್ಥೆ ಹೆಸರು ಇಲ್ಲಿ ಉಲ್ಲೇಖ ಮಾಡೋದು ಸರಿಯಾ ತಪ್ಪ ಅಂತ ನನಗೆ ಗೊತ್ತಿಲ್ಲ. ಕೈಕಂಬದ ಹತ್ತಿರದ ಒಂದು ಸಂಸ್ಥೆ ತನ್ನ ಎಷ್ಟು ಎಕರೆ ಜಾಗ ಹೋಗ್ತದೆ ಎಂಬ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಅವರು ಸ್ಟೇ ತಂದಿದ್ದಾರೆ. ಅಲ್ಲ, ಸ್ಟೇ ಇರ್ತದೆ, ಆದ್ರೆ ಪ್ರೋಸೆಸ್ ಆಗಿದೆ ಅಲ್ಲ, ಪ್ರೋಸೆಸ್ ಆಗದೆ ಸ್ಟೇ ಸ್ಟೇ ವೇಕೆಟ್ ಮಾಡಿದ್ರೆ ಕೆಲಸ ಹೇಗೆ ಮಾಡುದು? ಎಸ್, ಇಲ್ಲಿ ಇಂತ ಕೆಲಸ ಆಗ್ಲಿಲ್ಲ, ಯಾರಿಗೆ ಟೆಂಡರ್ಗೆ ಆಗ್ಲಿಲ್ಲ. ಟೆಂಡರ್ ಆಗ್ಬೇಕಾದ್ರೆ ಅವರಿಗೆ ಅಷ್ಟು ಜಾಗ ಸಿಗ್ಬೇಕು, ಪ್ರಪ್ರಥಮವಾಗಿ ಅಷ್ಟು ಜಾಗ ಸಿಕ್ಕಿದ್ರೆ. ಇನ್ನೊಂದು ರಾಮದಾಸ್, ಇನ್ನೊಂದು ಸಮಸ್ಯೆ ಅಂದ್ರೆ, ಈ ಸೊಲಾಪುರ ರೋಡ್ ಇದೆ, ಈ ಇವ್ರಿಗೇನು ನಮ್ಮ ಲೋಕಲ್ ಪೊಲಿಟಿಷಿಯನ್ಸ್ ಏನ್ ಡಿಮಾಂಡ್ ಇದೆ ಅಂದ್ರೆ, ಅಗಲ ಬೇಡ ತುಂಬಾ ಅಂತ, 60 ಮೀಟರ್ಸ್. ಒಂದಷ್ಟು ಪ್ರತಿಭಟನೆ ಎಲ್ಲ ಮಾಡಿದ್ರು. ಇಷ್ಟು ಆಗಲ್ಲ, ಎಷ್ಟು 35. ಕೆಲವು ರಿಯಲ್ ಎಸ್ಟೇಟ್ ಇದು ಹೋಗ್ತದೆ. ಮೊದಲೇ ಗೊತ್ತಿರ್ಬೇಕಿತ್ತು ಅದೊಂದು ರೋಡ್ ಹತ್ತಿರ. ನಾವು ಇಲ್ಲಿ ಮೇನ್ ಸಮಸ್ಯೆ ಇರೋದು ಲ್ಯಾಂಡ್, ಇವರದು ರಿಯಲ್ ಎಸ್ಟೇಟ್ನವರದು ಲ್ಯಾಂಡ್ ಅವರು ವೈಲೇಟ್ ಮಾಡಿ ಕಟ್ತಾರೆ. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬಂದಾಗ ಅವರಿಗೆ ಸಮಸ್ಯೆ ಆದಾಗ ಅದಕ್ಕೆ ಪೊಲಿಟಿಷಿಯನ್ಸ್ ಇಟ್ಕೋತಾರೆ, ಅದನ್ನು ವಿರೋಧಿಸ್ತಾರೆ. ಓಕೆ, ಸೊ ಆಕ್ಚುಲಿ ಸೋಲಾಪುರ ನೀವು ಎಲ್ಲ ಕಡೆ ರೋಡ್ ನೋಡಿ, ನೀವು ಬೇರೆ ಯಾವುದೇ ಊರಿಗೆ ಹೋಗಿ ಎಲ್ಲ ರೋಡ್ ಹೊರಗಡೆ, ಪೇಟೆಯ ಹೊರಗಡೆ ಹೋಗ್ತದೆ. ನಮ್ಮ ದಕ್ಷಿಣ ಉಡುಪಿಯಲ್ಲಿ ಮಾತ್ರ ಎಲ್ಲ ಒಂದು ಪೇಟೆ ನಡುವೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಲಿಕ್ಕೆ ಅವರು ಸಾಧ್ಯ ಇಲ್ಲ. ಇದು ಯಾಕೆ ಈ ಪರಿಸ್ಥಿತಿ? ಇದು ಈ ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ನೆಕ್ಸಸ್. ಇದು ಪೊಲಿಟಿಷಿಯನ್ಸ್ ಈ ನೆಕ್ಸಸ್ಗೆ ಯಾಕೆ ಬಗ್ಬೇಕು? ಈಗ ನಮ್ಮ ಬಸ್ ಸ್ಟ್ಯಾಂಡ್ ಆಗದೇ ಇರುವುದಕ್ಕೂ, ನಿಮ್ಮ DC ಆಫೀಸ್ ಅಲ್ಲಿಂದ ಶಿಫ್ಟ್ ಆಗದೇ ಇರುವುದಕ್ಕೂ ಇದೇ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಪೊಲಿಟಿಷಿಯನ್ ನೆಕ್ಸಸ್. ನೀವೊಂದು ರೂಟ್, ಒಂದು ಟ್ರಾಫಿಕ್ ಪೊಲೀಸರು ಒಂದು ರೂಟ್ ಡೈವರ್ಟ್ ಮಾಡಿದರೆ, ಒಂದನ್ನು ಒನ್ ವೇ ಮಾಡಿದರೆ, ಒಂದು ವಾರ ಒಳಗಡೆ ಪೊಲಿಟಿಷಿಯನ್ ಅದಕ್ಕೆ ಇದು ಮಾಡಿ ಅದನ್ನು ಚೇಂಜ್ ಮಾಡ್ತಾರೆ. ಎಸ್,
ಅಲ್ಲಿ ಶೇಖರ್ ಪೂಜಾರಿ ನೋಡಿ, ಅಂದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗ ಕೂಡ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳ ಹಿತಾಸಕ್ತಿಗಳು ಇಲ್ಲಿ ಇಲ್ಲ ಅಂತ ಅನ್ನುವಂಥದ್ದು. ಆಸ್ಕರ್ ಅಲ್ಲ, ಫರ್ನಾಂಡಿಸ್ ಅವರು ಪೊಲಿಟಿಕಲ್ ಹಿತಾಸಕ್ತಿ ಯಾರ ಪರವಾಗಿರ್ಬೇಕು? ಜನರ ಪರವಾಗಿರ್ಬೇಕಲ್ಲ. ಅಲ್ಲ ಉಂಟು ಅಂತ ಹೇಳ್ತಾ ಇದ್ದೇನೆ ನಾನು. ನಮ್ಮ ಸಂಸದರಿಗೆ ಕೇಂದ್ರ ಅತ್ಯಂತ ಸರ್ಕಾರದಲ್ಲಿ ಕಾಳಜಿ ಉಂಟು. ನಿಮ್ಮ ಸಂಸದರು ಮಾತ್ರ ಅಲ್ಲ ಇಲ್ಲಿ. ಕಾಂಗ್ರೆಸ್ನವರು ಕೂಡ ಇದ್ರು ಅಂತ ಅನ್ಬೋದು. ಆಸ್ಕರ್ ಫರ್ನಾಂಡಿಸ್ ಇರುವಾಗ ಶಿರಾಡಿ ರಸ್ತೆ ಅದನ್ನೆಲ್ಲ ಅಗಲೀಕರಣಕ್ಕೆ ಅವರೇ ಮಂಜೂರು ಮಾಡಿದ್ದು. ಅವರಿಗೆ ಇಚ್ಛಾಶಕ್ತಿ ಕೊರತೆ ಇದ್ದಿಲ್ಲ. ಆದರೆ ನಮಗೆ ಏನಂತಾದರೆ ನಮ್ಮ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಸಂಸದರು ಇದರಲ್ಲಿ ಹತೋಟಿಯನ್ನು ತಗೊಳ್ಳಿಲ್ಲ ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ಮಾತ್ರ ಅಲ್ಲ, ಅವ್ರು ಹೇಗೆ ಹೇಳಿದರು, ಒಂದು ಕೇಸ್ ಹಾಕಿದ್ರೆ 4 ವರ್ಷ ಅದು ಮುಂದೂಡಿ ಹೋಯಿತು ಅಂತ. ಇವರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗ್ಬೋದು ಅಥವಾ ಕಾನೂನನ್ನು ಬದಲಾವಣೆ ಮಾಡ್ಬೋದು. ಇವರು ಸೆಂಟ್ರಲ್ ಮೆಜಾರಿಟಿ ಇದ್ದಾರೆ, ಯಾರು ತಡೀತಾರೆ ಇದನ್ನು? ಯಾರೂ ಇಲ್ಲ. ಇನ್ನೂ ಒಂದು ಹೇಳಿದವರು ಲ್ಯಾಂಡ್ ಬಿಲ್ ಅಕ್ವಿಸಿಷನ್ ಅಂತ. UPA 2 ಇದ್ದಂಥ ಸಂದರ್ಭದಲ್ಲಿ ಬಡವರ ರೈತರ ಭೂಮಿಯನ್ನು ಕಸಿದುಕೊಳ್ಬಾರ್ದು ಎಂಬಂತಹ ಕಾರಣಕ್ಕೋಸ್ಕರ 3 times the value of that land should be given. ನಂತರ ನಾವು ಏನು ಅಕ್ವಿಸಿಷನ್ ಮಾಡಬಹುದು ಎಂಬಂತಹ ಕಾರಣ ತಂದದ್ದು ಈ UPA 2 ಕಾಂಗ್ರೆಸ್ ಪಕ್ಷ. ಇವರು ಏನು ತಂದರು, ಲ್ಯಾಂಡ್ ಬಿಲ್ ಅಕ್ವಿಸಿಷನ್ ಎಂತ ಮಾಡಿದ್ರು ಇವರು? ಏನು ಬೇಕಾದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿ ಬೇಕಾದರೆ ವಾಟ್ ಎವರ್ ವಿತ್ ದ ಪವರ್ ಆಫ್ ದ ಗವರ್ಮೆಂಟ್ ವಿ ಕ್ಯಾನ್ ಅಕ್ವೈರ್. ಕಾಂಪನ್ಸೇಷನ್ that is not the priority for their government because they entirely supporting the. You are misguiding the people. That is completely wrong. You read the land bill of 2014 Act. That is what absolutely wrong. It is brought by the UPA 2. It's absolutely wrong. UPA 2 has brought that 3 times the compensation. ಅಲ್ಲ ಈಗ ಮೋದಿ ಸರ್ಕಾರ ಆದ್ರೆ ಆ ಎರಡು ಆಕ್ಟ್ ಕೂಡ ಈ ಯಾವುದೇ ಪ್ರಾಜೆಕ್ಟ್ ಇದಾಗಲ್ಲ. ಇಲ್ಲ ಆಗಲ್ಲ ಯಾಕಂದ್ರೆ ಒಂದು ಆಕ್ಟ್ ಆ ದಿವಸದಿಂದ ನೀವು ಯಾವ ಇದು ಸೋಲಾಪುರ ರೋಡ್ ಯಾವಾಗಲೂ ನೋಟಿಸ್ ಆಗಿದೆ ನೋಟಿಸ್ ಆಗುವ ಮೊದಲೇ ಈ ಬೃಹತ್ತಾದ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ರಸ್ತೆ ನಿರ್ಮಾಣದ ಮೊದಲೇ ಈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ತಂದದ್ದು. ಅಂದ್ರೆ ಇಂಥ ಸಮಸ್ಯೆಗಳು ಬರ್ತಾ ಇತ್ತಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಎಲ್ಲಿ ಅವರು ಗುಜರಾತ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದಾರ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಇಡೀ ದೇಶದಲ್ಲಿ ಇಂಥ ಸಮಸ್ಯೆ ಬರ್ತದೆ. ರಸ್ತೆಗಳಿಗೆ ಮತ್ತು ಮಿಲಿಟರಿ ಪರ್ಪಸ್ ಕಾರ್ ಎರಡಕ್ಕೆ ಮಾತ್ರ ಅದನ್ನು ಯೂಸ್ ಮಾಡಿದವರು. ಅಲ್ಲ ಸರ್, ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ ಒಂದು ನಿರ್ಮಾಣ ಆಗಿರುವಂತ ರಸ್ತೆ ಅಲ್ಲಿ ಕೇವಲ ನಿರ್ಮಾಣ ಆಗ್ತಿರುವ ಗುಂಡಿ ಹೊಂಡಗಳು ಬಿದ್ರೂ ಕೂಡ ಅವುಗಳನ್ನು ಕೂಡ ರಿಪೇರಿ ಮಾಡಿ ಸಾಧ್ಯ ಇಲ್ಲ. ಇಲ್ಲಿ ಆಯ್ತು, ಒಂದೊಮ್ಮೆ ರಸ್ತೆಗಳನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆಗಳನ್ನು ಕೂಡ ಅದು ಕೊಡಬೇಕು. ಮೊದಲಿಗೆ ಅದನ್ನು ಮಾಡ್ತಾ ಹೋಗ್ಬೇಕು. ಅವ್ರು ಸರ್ವಿಸ್ ರಸ್ತೆಗಳನ್ನೇ ಮಾಡಲಿಲ್ಲ ಅಂತ ಅನ್ನುವಂಥದ್ದು. ಸರ್ವಿಸ್ ರಸ್ತೆ ಕೊಡಬೇಕು, ಬಸ್ ಬೇಕು ಕೊಡಬೇಕು, ಟ್ರಕ್ ಬೇಕು ಕೊಡಬೇಕು, ರೆಸ್ಟ್ ರೂಮ್ ಕೊಡಬೇಕು, ಎಲ್ಲ ಕೊಡಬೇಕು. ನೀವು ಬೇರೆ ಯಾವುದೇ ನಮ್ಮ ರಾಜ್ಯದ ಬೇರೆ ರಾಜ್ಯಕ್ಕೆ ಹೋಗಬೇಡಿ. ಎಷ್ಟು ಚೆನ್ನಾಗಿದೆ. ಮತ್ತೊಂದು ಪ್ರಶ್ನೆ ಇರುವಂತದ್ದು, ಇದೇ ಸುರತ್ಕಲ್ ಮತ್ತು BC ರೋಡ್ ನಡುವಿನ ರಸ್ತೆ ಇನ್ನೂ ಕೂಡ ಕಂಪ್ಲೀಷನ್ ಆಗಲಿಲ್ಲ. ಆಗ್ಲೇ 2 ಕಡೆ ಟೋಲ್ ಗೇಟ್ಗಳನ್ನು ತೆಗೆದಿದ್ರು. ಒಂದು ಇನ್ನೊಂದು ಆಸ್ಕರ್ ಫರ್ನಾಂಡಿಸ್ ಅವತ್ತು ಕೊಟ್ಟದ್ದು ಸ್ಟೇಟ್ಮೆಂಟ್ ನನಗೆ ಇವತ್ತು ನೆನಪಿದೆ. ಇದು ಬಂದರು ನಗರವನ್ನು ಸಂಪರ್ಕ ಮಾಡುವಂತ ರಸ್ತೆ, ಇದು ಯಾವುದೇ ಕಾರಣಕ್ಕೆ PPP ಆಧಾರದಲ್ಲಿ ಮಾಡಿರುವಂತಹ ರಸ್ತೆ, ಸರ್ಕಾರದ ರಸ್ತೆ, ಇಲ್ಲಿ ಯಾವುದೇ ಟೋಲ್ ಗೇಟ್ಗಳು ಇರುವುದಿಲ್ಲ ಅಂತ ಹೇಳಿ. ಮತ್ತೆ ಹೇಗೆ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡಿದ್ರು 2 ಕಡೆಗಳಲ್ಲೂ ಕೂಡ? ಯಾಕೆ ಕಾಂಗ್ರೆಸ್ ಅವರು ಮಾತಾಡಲಿಲ್ಲ, ಬಿಜೆಪಿ ಅವರು ಕೂಡ ಅವತ್ತು ಮಾತಾಡಲಿಲ್ಲ? ಯಾಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ? ಅಲ್ಲಿ 2 ಟೋಲ್ ಗೇಟ್ ಇದ್ದದನ್ನು ಒಂದನ್ನು ರಿಮೂವ್ ಮಾಡಿದ್ದು ಬಿಜೆಪಿ ಅವರು. ನಮ್ಮ ಸಂಸದರ ಪ್ರಯತ್ನದ ಮೇಲೆ ಪಾನೆಮಂಗಳೂರಲ್ಲಿ ಒಂದಿತ್ತು, ಬ್ರಹ್ಮರಕುಟ್ಟಲ್ಲಿ ಇತ್ತು. ನಮ್ಮ ಸಂಸದರ ಪ್ರಯತ್ನ ಮೇಲೆ ಜೊತೆ ಸೇರಿಸಿಕೊಂಡು 2 ಇತ್ತು. ಇದು ಆದ ಕೂಡಲೇ 2 ಇತ್ತು, ಬ್ರಿಡ್ಜ್ ಇತ್ತು, ಇದು ಇತ್ತು. ಅದನ್ನು ಬೈ ಫೋರ್ಸ್ ರಿಮೂವ್ ಮಾಡಿದ್ದು ನಮ್ಮ ಸಂಸದರು. ಏನ್ ಹೇಳ್ತೀರಿ ಶೇಖರ್ ಪೂಜಾರಿ? ಅಲ್ಲ, ಅದು ತೆಗೆದಿರ್ಬೋದು, ಅದು ವಿಷಯ ಬೇರೆ. ಇಲ್ಲಿ ಸುರತ್ಕಲ್ಲಿ ಸಮೇತ ಟೋಲ್ ಗೇಟ್ ಇದು ನಿರ್ಮಾಣ ಆಗಿ ಹಣ ಸ್ವೀಕಾರ ಮಾಡುವಾಗ ಮೊಯ್ದೀನ್ ಭಾವನವರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿ ಲೋಕಲ್ನವರಿಗೆ ತೆಗೆಯಬಾರದು. ಮತ್ತೆ ಸುಮ್ಮನಾದ್ರು ಅಲ್ಲ, ಸುಮ್ಮನಾದ್ರು ಅಂದ್ರೆ ನಾವು ಹೋರಾಟ ಮಾಡಬೇಕಿತ್ತು. ಸಂಸದರು ಹೋರಾಟ ಮಾಡಬೇಕು, ಅವರು ಮಾಡಲಿಲ್ಲ. ಅದು ಬಿಡಿ, ಅಷ್ಟು ಮಾತ್ರ ಅಲ್ಲ, ಇವರೇ ಯಾರಿಗೆ ಬೇಕು ಟೆಂಡರ್ ಅವರಿಗೆ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿಗೆ ಸುಮ್ಮನೆ ಆಯ್ತು. ಅದು ಅದ್ರ ಅರ್ಥ ಏನಂತ ಕೇಳಿದ್ರೆ ಎಲ್ಲೂ ಮಾತಾಡ್ತಾ ಈಗ ಮಾತಾಡ್ತಾ ಇದ್ದಾರಲ್ಲ, ಅದು ಒಳ್ಳೆ ಡೆವಲಪ್ಮೆಂಟ್, ಸ್ವಾಗತ, ವೆಲ್ಕಮ್ ಮಾಡ್ಬೇಕು ನಾವು. ಈ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಬೇಕು. ಈವನ್ ತಲಪಾಡಿಯ ಟೋಲ್ ಗೇಟ್ಗೆ ಮತ್ತು ಸುರತ್ಕಲ್ ಟೋಲ್ ಗೇಟ್ಗೆ ಪ್ರಥಮವಾಗಿ ಅಬ್ಜೆಕ್ಷನ್ ಯಾರು ಹಾಕಿದ್ರೆ ಅದು ಸಂಸದರು. ಅವರು ನಂತರ ಕೋರ್ಟ್ನ ಮುಖಾಂತರ ಹೋಗಿ ಅದಕ್ಕೆ ಅವಕಾಶ ಪಡೆದುಕೊಂಡದ್ದು. ನಾವು ಇವತ್ತು ಲೂಸ್ ಸ್ಟೇಟ್ಮೆಂಟ್ ಇಲ್ಲಿ ಕೊಡ್ಬೋದು, ಬಟ್ ಫ್ಯಾಕ್ಟ್ ಜನತೆಗೆ ಗೊತ್ತುಂಟು. ಅದು ಸಾಮಾಜಿಕ ಜಾಲತಾಣದಲ್ಲಿ ತಲಪಾಡಿ ಟೋಲ್ ಗೇಟ್ ಆಗುವಾಗ ಅವರು ಯಾವ ರೀತಿಯಂತ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಓಕೆ, ಈಗ ಈ ಸಂದರ್ಭದಲ್ಲಿ ಈಗ ಬಹಳ ಒಂದು ಕೊಟ್ಟಿರುವಂಥ ಹೇಳಿಕೆಗಳು, ಅಧಿಕಾರಿಗಳಿಗೆ ತಾಕೀತು ಮಾಡಿರುವಂಥದ್ದು, ಎಚ್ಚರಿಕೆ ಮಾಡಿರುವಂಥದ್ದು, ಮಹೇಶ್ ಅವರೇ ಏನು ಹೇಳ್ತೀರಿ? ಅಂದ್ರೆ 1 ವರ್ಷದ ಒಳಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದಾ? ನೋಡಿ, ಅವರು ಈಗ ನಿರ್ಮಾಣಗೊಳ್ತಾ ಇರುವಂಥದ್ದು ಸೋಲಾಪುರ ಮಂಗಳೂರು ಬೇಡ ನನಗೆ,
BC ರೋಡ್ ಮಂಗಳೂರು, BC ರೋಡ್ ಟು ಸುರತ್ಕಲ್, ಮತ್ತೆ ಇದೀಗ ಏನು ತಲಪಾಡಿಯಿಂದ ಕುಂದಾಪುರದವರೆಗೆ ಇರುವಂತಹ ರಸ್ತೆಯ ಸಮಸ್ಯೆಗಳನ್ನು ಅಥವಾ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅತಿ ವೇಗವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ 1 ವರ್ಷದ ಅವಧಿ ಒಳಗೆ ಅಂತ ನೋಡಿ. ಅವರ ನೀವು ವಿಡಿಯೋ ಬಹುಶಃ ನೋಡಿದ್ರೆ ಅಲ್ಲ, ಕಾಂಟ್ರಾಕ್ಟರ್ ಹೇಳ್ತಾರೆ ನನಗೆ ಡೀಸೆಲ್ಗೆ ಹಣ ಇಲ್ಲ ಅಂತ. ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ, ನೀವು ಹೋಗಿ ಕೆಲಸ ಮಾಡಿ. ಅಲ್ಲಿಗೆ ಬಿಲ್ಡಿಂಗ್ ತೆಗೆಯಲಿಕ್ಕೆ ಬಿಡುದಿಲ್ಲ ಅಂತ ಕಾಂಟ್ರಾಕ್ಟ್ ಹೇಳ್ತಾನೆ. ನಾನ್ ಬರ್ತೇನೆ, ಪೊಲೀಸ್ ಬರಲಿಲ್ಲ, ನಾನ್ ಬರ್ತೇನೆ, ಬಿಲ್ಡಿಂಗ್ ತೆಗೆದು ಕೆಲಸ ಮಾಡಿ. ಒಬ್ಬ ಸಂಸದನಾದವನು ಅದಕ್ಕಿಂತ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಕಂತ ಹೇಳ್ತೀವಿ. ಸರ್ಕಾರ ಕೈಯಲ್ಲಿದೆ, ಅಲ್ಲ ಸರ್ಕಾರ ಕೈಯಲ್ಲಿದ್ದಾಗ ಮಂತ್ರಿಗಳಿದ್ದಾರೆ, ಸರ್ಕಾರ ಕೈಯಲ್ಲೇ ಉಂಟು. ಆ ಕಾನೂನಾತ್ಮಕವಾದ ಅಡೆತಡೆ ನೀಡಬೇಕು ಅಂತ ಇವರು ತಾಕೀತು ಮಾಡಿದ್ದಾರೆ. ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಪಂಪೆಲ್ ಇದಕ್ಕೆ ಏನು ಲೀಗಲ್ ಸಮಸ್ಯೆ ಏನಿಲ್ಲಲ್ಲ, ಪಂಪೆಲ್ ಫ್ಲೈಓವರ್ ಮಾಡುವುದಕ್ಕೆ. ಅಲ್ಲ ಸರ್, ಅದು ಕುಂದಾಪುರದಿಂದ ತಲಪಾಡಿ ತನಕ ಸಿಂಗಲ್ ಅವಾರ್ಡ್. ಓಕೆ, 1 ವರ್ಷದಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಆಗಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸಲು ಸಾಧ್ಯತೆ. ಕಂಪ್ಲೀಷನ್ ನಂಗೆ ಗೊತ್ತಿಲ್ಲ. ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಆಗಾಗ್ಗೆ ಮೀಟಿಂಗ್ ಕರೀತಾ ಇದ್ದಾರೆ. ನಮ್ಮ ಮಂಗಳೂರಿನ ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ರು ಕೂಡ ಇದನ್ನು ಪ್ರಶ್ನೆಯಾಗಿ ತೆಗೆದುಕೊಂಡು ಅದರ ಹಿಂದೆ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬರೋದ್ರ ಮೊದಲು ಪರಿಹಾರ ಆಗಬಹುದೆಂಬ ವಿಶ್ವಾಸ ನಮಗಿದೆ. ಫಸ್ಟ್ ಆಫ್ ಆಲ್, ನನ್ನ ಪ್ರಕಾರ ಈಗ ಮಳೆಗಾಲ, ಒಂದು 3 ತಿಂಗಳು ಕೆಲಸ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಈಗ ಅವರು ಹೇಳಿದರು, ಕಾಂಗ್ರೆಸ್ ಶಾಸಕರು ಅದಕ್ಕೆ ಅಡ್ಡಿಪಡಿಸಿದ್ರು, ಕಾಂಪನ್ಸೇಷನ್ ಕೊಟ್ಟ ನಂತರ ಅವರನ್ನು ವ್ಯಾಕೇಟ್ ಮಾಡಿ ಬಿಡಲಿಲ್ಲ. ಈಗ ಇವರದೇ ಶಾಸಕರಿದ್ದಾರೆ, ಕಾಂಪನ್ಸೇಷನ್ ಆಲ್ರೆಡಿ ಕೊಟ್ಟಾಗಿದೆ, ಇಮ್ಮಿಡಿಯೇಟ್ಲಿ ವ್ಯಾಕೇಟ್ ಮಾಡಿಸಿ. ಯಾರು ತಪ್ಪು ನಿಲ್ಲಿಸ್ತಾರೆ? ಸೊ ಇಫ್ ದೇ ಹ್ಯಾವ್ ವಿಲ್ ಪವರ್ ಟು ಡೂ ಇಟ್, ದೇ ಶುಡ್ ಡೂ ಇಟ್. ದಟ್ಸ್ ಆಲ್ ಐ ಮೈಸ್ ವಾಂಟ್. 1-2 ವರ್ಷಕ್ಕೆ ಇದು ಯಾವ ವರ್ಕ್ ಆಗಲ್ಲ. ಯಾಕಂದ್ರೆ ನಮ್ಮ MP ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಓವರ್ ನೈಟ್ ಚೇಂಜ್ ಆಗೋ ಜನರು ಇವರ ಹತ್ರ ಒತ್ತಡ ಹಾಕಬೇಕು, ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಬರೀಬೇಕು. ಎಸ್, ರಮೇಶ್ ಪೆರ್ಲ ಅವರಿಗೂ, ಶೇಖರ್ ಪೂಜಾರಿ ಅವರಿಗೂ, ಮಹೇಶ್ ತುಪ್ಪೇಕಲ್ ಅವರಿಗೂ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಭಾಗವಹಿಸಕ್ಕೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಕೊನೆಯದಾಗಿ ಜನರೇ ಎಚ್ಚೆತ್ತುಕೊಳ್ಳಬೇಕು, ಜನರೇ ಇದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ತೀರಾ ಅಗತ್ಯ ಅಂತನ್ನುವಂಥದ್ದು. ಈ ಮೂಲಕವಾಗಿ ಒತ್ತಡ ಹಾಕಿದರೆ ಮಾತ್ರ ನಮ್ಮ ಎಲ್ಲ ರೀತಿಯ ಅಭಿವೃದ್ಧಿಗಳು ಬಹಳ ಶೀಘ್ರವಾಗಿ ನಮಗೆ ಬೇಕಾದಂಥ ರೀತಿಯಲ್ಲಿ ಅನುಕೂಲಕರವಾಗಿ ಆಗಲಿಕ್ಕೂ ಸಾಧ್ಯತೆ ಇದೆ ಅನ್ನೋದು ಬಹಳ ಸತ್ಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆಯುತ್ತೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.